ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಕೋ ಸ್ಪಾನ್ಸರ್ ಬೈ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದಲ್ಲಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂಥ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದಲ್ಲಿ ವಿಷಯ FIR ಸುಲಿಯಲ್ಲಿ ಬಜ್ಪೆ ಚಲೋ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ, ನೋಡ್ಕೊಂಡು ಬರೋಣ. ಖ್ಯಾತ ವಾಗ್ಮಿ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಮಾತನಾಡಿ, ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸುವುದರಿಂದ ಹತ್ಯೆಯ ಹಿಂದೆ ಇರುವ ಕಾರಣದ ಕೈಗಳು ಬೆಳಕಿಗೆ ಬರಲಿದೆ. ಪ್ರಕರಣದ ತನಿಖೆ ಕರ್ನಾಟಕದ ಪೊಲೀಸರಿಂದ ಸಾಧ್ಯವಿಲ್ಲ. ಅಮಾಯಕನ ಹತ್ಯೆಯಾದರೂ ಕಾಂಗ್ರೆಸ್ ಹೆತ್ತವರ ಕಣ್ಣೀರನ್ನು ಒರೆಸುವ ಕಾರ್ಯ ಮಾಡಿಲ್ಲ. ಹಿಂದುತ್ವದ ಪ್ರಚಾರ ಮಾಡಿದವರೆಲ್ಲರೂ ಹಾಗಾದರೆ ರೌಡಿ ಶೀಟರ್ಗಳೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲೆಲ್ಲಿಂದಲೋ ಬಂದಂಥ ಸಾವಿರಾರು ಜನ, ಯಾವುದೋ ತಾಯಂದಿರು ಹೆತ್ತಂಥ ಮಕ್ಕಳು ಏಕಕಂಠದಿಂದ ನಾವೆಲ್ಲರೂ ಸೇರಿ ವೇದಿಕೆಯ ಮೇಲೆ ಇರುವಂಥ ಸುಹಾಸ್ ಶೆಟ್ಟಿಯವರ ಹೆತ್ತವರ ನೋವಿಗೆ ಧ್ವನಿಯಾಗುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹೇಳ್ತಾರೆ, ಈ ಮಳೆ ಚಂಡಮಾರುತದಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ಆದರೆ ಈ ಚಂಡಮಾರುತದಿಂದ ಹುಟ್ಟಿದಂಥ ಮಳೆಗೆ ಬಜ್ಪೆಯ ಮಣ್ಣಿನಿಂದ ಸುಹಾಸ್ ಶೆಟ್ಟಿಯ ರಕ್ತದ ಗುರುತುಗಳನ್ನಷ್ಟೇ ಅಳಿಸಲಿಕ್ಕೆ ಸಾಧ್ಯ ಬಿಟ್ರೆ ನಮ್ಮ ಎದೆಯಲ್ಲಿ ಉರಿದಿರುವಂತ ಆ ಸೇಡಿನ ಬೆಂಕಿಯನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಸುಹಾಸ್ ಶೆಟ್ಟಿಯವರ ಬಲಿದಾನವನ್ನ ಈ ಸಮಾಜ ನೆನಪಲ್ಲಿಟ್ಟುಕೊಳ್ಳುತ್ತೆ. ಆದರೆ ಇದಕ್ಕೆ ಉತ್ತರವನ್ನು ಎಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದನ್ನು ಮಾತ್ರ ನಾವು ನಿರ್ಣಯ ಮಾಡ್ತೇವೆ. ಆ ಉತ್ತರ ಕೊಡುವಂತ ಜಾಗ ಮತ್ತು ಉತ್ತರ ಕೊಡುವಂತ ರೀತಿ ಅದು ನಿಮ್ಮದೇ ಆಗಿರುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಆದರೆ ಈ ದೇಶ ಸಂವಿಧಾನಬದ್ಧವಾಗಿ ನಡೆಯುವಂತ ದೇಶ, ಸಂವಿಧಾನಬದ್ಧವಾಗಿ ಈ ದೇಶ ನಡೆಯುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಜೆಂಡಾ ಏನು ಅಂತ ಕೇಳಿದ್ರೆ, ಈ ಪ್ರಕರಣವನ್ನ NIAಗೆ ವಹಿಸಬೇಕು. NIAಗೆ ವಹಿಸಬೇಕು. ಯಾಕಂದ್ರೆ ರಾಷ್ಟ್ರೀಯ ತನಿಖಾ ದಳ ಇದನ್ನ ತನಿಖೆ ಮಾಡಿದ್ರೆ ಈ ಪ್ರಕರಣದ ಹಿಂದಿರುವಂತ ಅನೇಕ ಕಾಣದ ಕೈಗಳನ್ನ ಬೆಳಕಿಗೆ ತರುವಂತ ಪ್ರಯತ್ನ ಆಗಬಹುದು. ಅದು ಬಿಟ್ರೆ ಕರ್ನಾಟಕದ ಈ ಪೊಲೀಸರಿಂದ ಇದು ಸಾಧ್ಯ ಇಲ್ಲ. ಯಾಕಂದ್ರೆ ಈ ರಾಜ್ಯದ ಒಬ್ಬ ಗೃಹ ಸಚಿವನ ಟೇಬಲ್ ಅನ್ನ ಬಡಿದು ನಾಳೆಯ ದಿನ ಯಾರಾದರೂ ಕಾಂಗ್ರೆಸ್ಸಿನ ನಾಯಕರು ಸುಹಾಸ್ ಶೆಟ್ಟಿ ಮನೆಗೆ ಹೋದ್ರೆ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಒಂದು ಸಣ್ಣ ಬೆದರಿಕೆಯನ್ನು ಹಾಕಿದ ತಕ್ಷಣಕ್ಕೆ ಇಡೀ ಕಾಂಗ್ರೆಸ್ ಅನ್ನೋದು ಬೆನ್ನು ಮೂಳೆ ಇಲ್ಲದೆ ಆ ಮತಾಂಧರ ಮುಂದೆ ತೆವಳುವಂತ ಕೆಲಸವನ್ನು ಮಾಡುತ್ತೆ. ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಇವತ್ತು ಆ ತಾಯಿ ತಂದೆ ಆ ಹೆತ್ತವರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನು ಮಾಡಲಿಲ್ಲ. ಈ ದೇಶದಲ್ಲಿ ಬಾಟ್ಲಾ ಹೌಸಿನ ಎನ್ಕೌಂಟರ್ ಆದಾಗ ಇವರ ಸರ್ವೋಚ್ಚ ನ್ಯಾಯಾಧೀಶಿ ಸೋನಿಯಾ ಗಾಂಧಿ ಹೇಳ್ತಾಳೆ, ಭಯೋತ್ಪಾದಕರ ಮೇಲೆ ದಾಳಿ ಆಗಿದೆ. ಅವಳು ಹೇಳ್ತಾಳೆ, ನನಗೆ ರಾತ್ರಿ ಇಡೀ ನಿದ್ರೆ ಬರಲಿಲ್ಲ ಅಂತ ಹೇಳ್ತಾಳೆ. ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಂತ ಮನಮೋಹನ್ ಸಿಂಗ್ ಯಾಸೀನ್ ಮಲಿಕ್ ನಂತ ಉಗ್ರಗಾಮಿಯ ಜೊತೆಗೆ ಕುಳಿತು ಮೀಟಿಂಗ್ ಅನ್ನು ಮಾಡ್ತಾರೆ. ಈ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಯಾರೋ ಒಬ್ಬಳು ಚಿನ್ನದ ಸ್ಮಗ್ಲಿಂಗ್ ಅನ್ನು ಮಾಡಿದಂತ ಗೋಲ್ಡ್ ಸ್ಮಗ್ಲರ್ಗೆ 40 ಲಕ್ಷ ರೂಪಾಯಿ ಪಾವತಿ ಮಾಡಿದಂತ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಇಡಿ ಅವರು ರೈಡ್ ಮಾಡಿದ್ದಾರೆ ಮೊನ್ನೆ. ಇವರೆಲ್ಲ ಸೇರಿ ನಮ್ಮ ಒಬ್ಬ ಕಾರ್ಯಕರ್ತನಿಗೆ ರೌಡಿ ಶೀಟರ್ ಅನ್ನುವಂತ ಪಟ್ಟವನ್ನು ಕಟ್ತಾರೆ. ಅರೆ, ಈ ವೇದಿಕೆಯ ಮೂಲಕ ಹೇಳ್ತೀವಿ, ಈ ಸಭೆಯಲ್ಲಿರುವಂತಹ ಬಹುಶಃ 40% ಕಾರ್ಯಕರ್ತರೆಲ್ಲರೂ ಕೂಡ ರೌಡಿ ಶೀಟರ್ಗಳಿದ್ದೀವಿ ನಾವು, ನನ್ನನ್ನು ಸೇರಿದ ಹಾಗೆ. ಈ ವೇಳೆ ಸುಹಾಸ್ ಶೆಟ್ಟಿ ಅವರ ತಾಯಿ ಸುಲೋಚನಾ ಎಂ ಶೆಟ್ಟಿ ಅವರು ಮಾತನಾಡಿ, ಅಮಾಯಕನಿಗೆ ರೌಡಿ ಶೀಟರ್ ಪಟ್ಟ ನೀಡಿ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಈ ಪ್ರಕರಣವನ್ನು ಕೂಡಲೇ ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಿ ಎಂದು ಒತ್ತಾಯಿಸಿದ್ದಾರೆ. ఆయన సావుకు న్యాయ తిక్కోడు ಅಂಚೆನೆ ಮಾತಿರ್ಲ ಬಜರಂಗ ದಳದ ಕಾರ್ಯಕರ್ತಿರ್ಲ ಎಲ್ಲದ ಮಗೆಯಿಂದ ఆయన ನೆನೆಪೋಡು ఆయన ಸಾವುకు ನ್ಯಾಯ ತಿಕ್ಕೋಡು. ಈ ಗವರ್ಮೆಂಟ್ ಪೊಲೀಸ್ ತಕ್ಲೇನು ಸರಿಯಾದ ತನಿಖೆ ಮಲ್ಪರೆ ಬುಡ್ಪು ಜೀವನ್ ಪುನಃ ಎಂಕ್ಲೆಗುಂಡು ಅಂಚ ఆయన ಹಿಡ್ದ ಅವರ NIAಗೆ ಕೊರಡು ತನಿಖೆನು NIA ಹಿಡ್ದು ತನಿಖೆ ಆವಡು. ಮಾಧ್ಯಮದ ಪೂರ ಒಂದೆಟ್ಟು ತೂಪ ಒಂದುಲ್ಲೇರು 10 ಜನ ఆయన ಅಡ್ಡ ಕಟ್ಟಿದು ఆయన
ಚಿತ್ರಹಿಂಸೆ ಮಲ್ತದ ಕೆತ್ತರು ಐಕ್ ಪರಮೇಶ್ವರ ಪೂರ ಗುಂಡೂರಾವ್ ಬಂಡಂದುಲ್ಲೇರು ಆಯ ರೌಡಿ ಇಂದು ಆಯ ರೌಡಿ ಅತ್ತು ಆಯ ಬಜರಂಗ ದಳದ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತೆ ಆಯ ಹಿಂದುತ್ವದ ಗೋಡಾಗಿ ಜೀವ ಕೊಡಿಯೇ ಆಯನ ಸಾವು ವ್ಯಕ್ತ ಅವರ ಬಲ್ಲಿ ಬಜರಂಗ ದಳದ ಪೂರೈಕೆಗಳ ಹಿಂದೂ ಕಾರ್ಯಕರ್ತರಿಗೆ ಅನ್ಪನ್ಪೆ ಆಯನ ನೆತ್ತೆರಿಗೆ ಆಯನ ಸಾವುಗೂ ನ್ಯಾಯ ತಿಕ್ಕೊಡುಂದು NIA ಕೊರಡು ಈ ಪೊಲೀಸ್ ತಗ್ಲೇನು ಸರಿಯಾದ ತನಿಖೆ ಅವರೇ ಈ ಗವರ್ಮೆಂಟ್ ದುಡಂದು ಅಕ್ಲೆಗೆ PFI ಬೊಕ KFT ಅಕ್ಲಿನ ಪನ್ಲೆಕ ಚಾರ್ಜ್ ಶೀಟ್ ರೆಡಿ ಅವು ಅಂಚಾಯಿ ನೀಡಿದವರ NIAಗೆ ಕೊರಡು ಈ ತನಿಖೆ ಅನ್ಕೇನನ್ವೆ ಮಾತೆರಡಲ್ಲ ಮಾತ ಸೇರ್ನೆ ಜನಕ್ಕಿಲ್ಲ ಅಂತ ಕೈ ಮುಗಿದು ಧನ್ಯವಾದ ಬಂಡೋದಿಲ್ಲ. ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಸುಮಾರು 5,000 ಮಂದಿ ಪಾಲ್ಗೊಂಡಿದ್ರು. ಸಭೆಗೆ ಆಗಮಿಸುವವರ ವಾಹನಗಳ ನಿಲುಗಡೆಗಾಗಿ ಅಲ್ಲಲ್ಲಿ ಪ್ರತ್ಯೇಕ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಬಜಪೆಯ ಸುತ್ತಮುತ್ತ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು. ಸಭೆಯಲ್ಲಿ ಶಾಸಕರಾದ ಉಮಾನಾಥ್ ಕೋಟ್ಯಾನ್, ಹರೀಶ್ ಪೂಂಜಾ, MLC ಕಿಶೋರ್ ಕುಮಾರ್ ಬೊಟ್ಯಾಡಿ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್, ಬಜರಂಗ ದಳದ ಪ್ರಮುಖರಾದ ಶಿವಾನಂದ ಮೆಂಡನ್, ಭುಜಂಗ ಕುಲಾಲ್, ಸುಹಾಸ್ ಶೆಟ್ಟಿ ತಂದೆ ಮೋಹನ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. ಕಾರ್ಯಕ್ರಮ ಪ್ರತಿಭಟನೆಯಲ್ಲಿ ಭಾಷಣಕಾರರು ಮತ್ತು ಆಯೋಜಕರ ಮೇಲೆ FIR ಆಗಿರುವಂಥದ್ದು. ಕಾರ್ಯಕ್ರಮ ಸ್ಥಳೀಯ ಠಾಣೆಗೆ ಅಥವಾ ಸ್ಥಳೀಯ ಠಾಣೆಗೆ ಅನುಮತಿ ಏನಾದರೂ ನೀಡಬೇಕಲ್ಲ? ನೋಡಿ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಅವರ ಸಹ ಸಂಘಟನೆ, ಈ ಎರಡು ಸಂಘಟನೆಗಳು ಸೇರಿಕೊಂಡು ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಬಜ್ಪೆ ಚಲೋ. ಖ್ಯಾತ ವಾಗ್ಮಿ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಮಾತನಾಡಿ, ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಎನ್ನುವಂಥ ಆಗ್ರಹವನ್ನು ಮಾಡುವಂತಹ ಸಭೆ. ಈ ಸಭೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರು ಮತ್ತು ಸುಹಾಸ್ ಶೆಟ್ಟಿಯ ಹೆತ್ತವರು ಭಾಗವಹಿಸಿದ್ರು. ಕಾರ್ಕಳದ ಶ್ರೀಕಾಂತ್ ಶೆಟ್ಟಿ ಅವರು ಪ್ರಮುಖ ಭಾಷಣಕಾರರಾಗಿದ್ದರು. ಸ್ಥಳೀಯ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಆ ಸಭೆಯಲ್ಲಿ ಉಪಸ್ಥಿತರಿದ್ದು ಭಾಷಣ ಮಾಡಿದರು. ಇಂಥ ಒಂದು ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಸಂಘಟಿಸಿದೆ ಎನ್ನುವಂಥ ಮಾಹಿತಿ ಬಜ್ಪೆ ಪೊಲೀಸ್ ಸ್ಟೇಷನ್ಗೆ 1-2 ವಾರಗಳ ಮೊದಲೇ ಗೊತ್ತಿತ್ತು. ಯಾಕಂತ ಹೇಳಿದರೆ ಪೊಲೀಸರೊಂದಿಗೆ ಸಮಾಲೋಚನೆ ನಡೆಸದೆ ಯಾವುದೇ ಸಂಘಟನೆಗಳು ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಿಲ್ಲ. ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಅದು ಪ್ರತಿಭಟನೆ ಇರಲಿ, ವಿಜಯೋತ್ಸವ ಇರಲಿ, ಯಾವುದೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಮಾಡುವಂತಹ ಕಾರ್ಯಕ್ರಮಗಳು ಮುಖ್ಯವಾಗಿ ಬೇಕಾಗಿರುವಂಥದ್ದು ಅನುಮತಿ. ಪ್ರತಿಭಟನೆ ಮಾಡೋದವರು ಅನುಮತಿ ಬೇಕು, ರಾಜಕೀಯ ರ್ಯಾಲಿ ಮಾಡೋದಾದ್ರೂ ಅನುಮತಿ ಬೇಕು, ಸಭೆ ಮಾಡೋದಾದ್ರೂ ಅನುಮತಿ ಬೇಕು. ಎಲ್ಲಿಯವರೆಗೆ ಅಂತ ಹೇಳಿದರೆ ನೀವು ಮನೆಯಲ್ಲಿ ಮಾಡುವ ಮದರಂಗಿಗೂ ಅನುಮತಿ ಬೇಕು, ಹಾಲಲ್ಲಿ ಮಾಡುವಂತ ಮದುವೆಗೂ ಅನುಮತಿ ಬೇಕು. ಅನುಮತಿ ಬೇಡ ಯಾವುದಕ್ಕೆ ಅಂತ ಹೇಳಿದರೆ ಅಂತಿಮ ಯಾತ್ರೆ ಅಂತ ನಾವು ಏನು ಮಾಡ್ತೇವೆ, ಅದಕ್ಕೆ ಅನುಮತಿ ಬೇಡ. ಅದಕ್ಕೊಂದು ಅನುಮತಿಯನ್ನು ಕೇಳಲಿಲ್ಲ ಇಷ್ಟರವರೆಗೆ, ಇನ್ನು ಮುಂದಕ್ಕೆ ಅದಕ್ಕೂ ಕೇಳಬಹುದು ಅಂತ ಕಾಣ್ತದೆ. ಅದರಿಂದಾಗಿ ಅದಕ್ಕೊಂದು ಅನುಮತಿ ಅನಿವಾರ್ಯತೆ ಇಲ್ಲ. ಅಂದ್ರೆ ಪ್ರತಿಯೊಂದಕ್ಕೂ ಅನುಮತಿ ಬೇಕು. ಮದರಂಗಿ ಕಾರ್ಯಕ್ರಮ ಮಾಡುವುದಾದ್ರೆ ನಿಮ್ಗೆ 2 ಅನುಮತಿ ಬೇಕು, ಗೊತ್ತಾ? ಸ್ಥಳೀಯ ಪೊಲೀಸ್ ಠಾಣೆಯಿಂದ ಅನುಮತಿ ಮಾಡಬೇಕು, ಮತ್ತೆ ಅಲ್ಲಿ ಏನಾದರೂ ನೀವು ಮದ್ಯ ಸರಬರಾಜು ಮಾಡೋದಾದ್ರೆ ಅಬಕಾರಿ ಇಲಾಖೆಯಿಂದ ಅನುಮತಿ ಬೇಕು. ಆದ್ರಿಂದಾಗಿ ಅಂತ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ಅಂಥದ್ರಲ್ಲಿ ಇಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಸೇರಿಕೊಂಡು ಮಾಡ್ತದೆ ಅಂತ ಹೇಳುವಾಗ ಅವರ ಉದ್ದೇಶ ಇದ್ದದ್ದು ಬಜ್ಪೆ ಚಲೋ, ಅಂದರೆ ಸುಮಾರು ಒಂದು 2 ಕಿಲೋಮೀಟರ್ ಉದ್ದಕ್ಕೆ ಮೆರವಣಿಗೆಯಲ್ಲಿ ಹೋಗಿ ಸಭೆ ಮಾಡುವಂಥದ್ದು ಉದ್ದೇಶ ಇದ್ದದ್ದು. ವಾಸ್ತವವಾಗಿ ಎಲ್ಲಿ ಕಿನ್ನಿಪದವ್ ಎನ್ನುವಲ್ಲಿ ಸುಹಾಸ್ ಶೆಟ್ಟಿಯವರ ಹತ್ಯೆ ಆಯಿತು, ಆ ಜಂಕ್ಷನ್ ನಲ್ಲಿ ಸೇರಿ ಅಲ್ಲಿಂದ ಪ್ರತಿಭಟನಾ ಮೆರವಣಿಗೆ ಮಾಡಿ ಇಡೀ
ಬಜ್ಪೆ ಪೇಟೆಯನ್ನೊಂದು ಸುತ್ತು ಹೊಡೆದು ಶಾರದಾ ಕಲ್ಯಾಣ ಮಂಟಪದಲ್ಲಿ ಬಹಿರಂಗ ಸಭೆ ಮಾಡುವಂತ ಯೋಜನೆಯನ್ನು ರೂಪಿಸಲಾಗಿತ್ತು ಆರಂಭದಲ್ಲಿ. ಆದರೆ ಪೊಲೀಸರು ತಕರಾರು ಎತ್ತಿದ ಕಾರಣಕ್ಕಾಗಿ, ಯಾಕಂತ ಹೇಳಿದ್ರೆ ಮೆರವಣಿಗೆಗೆ ನಾವು ಅನುಮತಿ ಕೊಡುವುದಿಲ್ಲ, ನೀವು ಸಭೆ ಮಾಡಿ ಅಂತ ಹೇಳಿ ಮೌಖಿಕವಾಗಿ ಹೇಳಿದ ಕಾರಣಕ್ಕಾಗಿ ಅವರು ಶಾರದಾ ಮಂಟಪದಲ್ಲಿ ನಾವು ಸಭೆ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಪೊಲೀಸರು ಮೌಖಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ರು, ಆಯ್ತಾ. ಆದರೆ ದಾಖಲೆಗಳ ಪ್ರಕಾರ ಅವರ ಅನುಮತಿಯನ್ನು ಪಡೆಯಬೇಕಿತ್ತು. ಅದಕ್ಕಾಗಿ ಅವರು ಶಾರದಾ ಕಲ್ಯಾಣ ಮಂಟಪ ಅನ್ನೋ ಒಂದು ಸ್ಟೇಜ್ ಏನಿದೆ ಅದು ಅಲ್ಲಿನ ಪಟ್ಟಣ ಪಂಚಾಯತಿಗೆ ಸೇರಿದಂಥದ್ದು. ಆದ್ದರಿಂದ ಪಟ್ಟಣ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ, ಅವರ ಅನುಮತಿ ಸಿಕ್ಕಿದೆ. ಮತ್ತೆ ಪೊಲೀಸರ ಅನುಮತಿ ಯಾಕೆ ಬೇಕು? ನಿಮಗೆ ಜಾಗದ ಪರ್ಮಿಷನ್ ಸಿಕ್ಕಿದ ಮೇಲೆ ನಿಮಗೆ ಬೇಕಿರುವುದು ಪೊಲೀಸರಿಂದ ಮೈಕ್ ಪರ್ಮಿಷನ್ ಮಾತ್ರ. ಧ್ವನಿವರ್ಧಕ ಬಳಕೆಗೆ ನೀವು ಪರ್ಮಿಷನ್ ಕೇಳಬೇಕು. ಅದಕ್ಕೊಂದು 2 ರೂಪಾಯಿ 10 ರೂಪಾಯಿಯನ್ನು ಚಲನ ಕಟ್ಟಲಿಕ್ಕಿದೆ. ಆ ಚಲನ ಕಟ್ಟಿ ಪರ್ಮಿಷನ್ ಕೇಳಬೇಕು. ಕಮಿಷನರ್ ಆಗಿರೋದು ಕಮಿಷನರ್ ಆಫೀಸಲ್ಲಿ ಚಲನ ಕಟ್ಟುವುದು, ಆ ಚಲನ ಪ್ರತಿಯನ್ನು ಕೊಂಡೋಗಿ ಕೊಡುವುದು. ನೀವು ಮಂಗಳೂರು ಒನ್ನಲ್ಲಿ ಕೊಂಡೋಗಿ ಚಲನ ಕಟ್ಟಬಹುದು. ಆ ಚಲನ ಪ್ರತಿಯನ್ನು ಕೊಂಡೋಗಿ ಕೊಟ್ಟರೆ ಅವರು ಅನುಮತಿ ಕೊಡ್ತಾರೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೆ ಅಂತ ಹೇಳಿ. ಇದು 3 ಗಂಟೆಯಿಂದ 6 ಗಂಟೆಯವರೆಗೆ ಅವರು ಅನುಮತಿಯನ್ನು ಪಡ್ಕೊಂಡಿದ್ರು. ಪಡೆದುಕೊಳ್ಳದೇ ಇದ್ರೆ ಇವರು ಪೊಲೀಸರು ಆ ಸಭೆಗೆ ಬಂದೋಬಸ್ತ್ ಕರ್ತವ್ಯಕ್ಕೆ ಪೊಲೀಸರನ್ನು ನಿಯೋಜನೆ ಮಾಡುವಾಗಿರಲಿಲ್ಲ. ಅಲ್ಲಿ ACP ಅವರಿದ್ರು, ಇನ್ಸ್ಪೆಕ್ಟರ್ಗಳಿದ್ರು. ಕೇವಲ ಒಂದು ಇನ್ಸ್ಪೆಕ್ಟರ್ ಇದ್ದದ್ದಲ್ಲ, 4-5 ಮಂದಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಿದ್ರು, 7-8 ಮಂದಿ ಸಬ್ ಇನ್ಸ್ಪೆಕ್ಟರ್ಗಳಿದ್ರು, ಮಹಿಳಾ ಸಿಬ್ಬಂದಿಗಳಿದ್ದರು, CR ನ ಪೊಲೀಸರಿದ್ರು, KSRP ಪೊಲೀಸರಿದ್ರು. ಈ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ಯಾರು? ಪೊಲೀಸ್ ಇಲಾಖೆ ಮಾಡಿದೆ ಹೊರತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ನಿಯೋಜನೆ ಮಾಡಿದ್ದಲ್ಲ, ಪೊಲೀಸ್ ಇಲಾಖೆ ಮಾಡಿದ್ದು. ಪೊಲೀಸ್ ಇಲಾಖೆ ಮಾಡಿದೆ ಅಂತ ಆದ್ಮೇಲೆ ಅವರು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಅರ್ಥ. ಅವರು ಅನುಮತಿ ಕೊಡದೇ ಇದ್ರೆ ಅವರು ಬಂದೋಬಸ್ತ್ ಕರ್ತವ್ಯಕ್ಕೆ ಅವರ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂತ ಅನಿವಾರ್ಯತೆ ಇರಲಿಲ್ಲ. ಆದ್ದರಿಂದ ಅವರು ಅನುಮತಿ ಕೊಟ್ಟಿದ್ದಾರೆ. ಅಂತಿಮ ಹಂತದಲ್ಲಿ ಅಂದರೆ ಮಧ್ಯಾಹ್ನ 3 ಗಂಟೆಗೆ ಸಭೆ ಆರಂಭ ಆಗಬೇಕು. ಅದಕ್ಕಿಂತ ಮೊದಲು 11 ಗಂಟೆಯ ಹೊತ್ತಿಗೆ ಇವರು ಕೊಟ್ಟಂತ ಅನುಮತಿ ಪತ್ರವನ್ನು ವಾಪಸ್ಸು ಪಡ್ಕೊಂಡ್ರು ಎನ್ನುವಂತ ಮಾಹಿತಿಗಳಿವೆ. ಕ್ಲಾರಿಟಿ ಇಲ್ಲ. ಅದ ನಂತರ ಅವರು ಅದನ್ನು ತಡಿಬೇಕಿತ್ತು, ಅನುಮತಿಯನ್ನು ಕೊಡೋದಿಲ್ಲ ಅಂತ. ಯಾವುದಾದ್ರೂ ಒಂದು ಕಾನೂನು ಮತ್ತು ಶಿಸ್ತಿಗೆ ತೊಂದರೆ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಅವರು ಅನುಮತಿಯನ್ನು ಇಂಥದ್ದು ಕೊಡ ಮೇಲೆ ಆ ಸಭೆಯನ್ನು ಅವರು ತಡಿಬೇಕಿತ್ತು. ತಡಿಲಿಲ್ಲ. ಯಾವುದೇ ರೀತಿಯ ಗೊಂದಲಗಳು ಸೃಷ್ಟಿಯಾಗಲಿಲ್ಲ. ಯಾವುದೇ ಭಾಷಣದಲ್ಲಿ ಯಾವುದೇ ರೀತಿಯ ಪ್ರಚೋದನಕಾರಿ ಭಾಷಣಗಳಿರಲಿಲ್ಲ. ಕೇವಲ ಎಲ್ಲರ ಒತ್ತಾಯ ಏನಿತ್ತು, ಭಾಷಣಕಾರರದ್ದು ಒತ್ತಾಯ ಅದೇ ಇತ್ತು, ನಿಮ್ಮ ಸಭೆಯಲ್ಲಿ ಹಾಕಿದಂತ ಉದ್ಘೋಷಗಳು ಅದೇ ರೀತಿ ಇತ್ತು, ಹೊರತು ಬೇರೆ ಯಾವುದೇ ಉದ್ರೇಕಕಾರಿ ಭಾಷಣಗಳಿರಲಿಲ್ಲ. ಇನ್ನೊಂದು ಧರ್ಮವನ್ನು ಹೀಯಾಳಿಸುವುದು, ಇನ್ನೊಂದು ಧರ್ಮವನ್ನು ಕೆರಳಿಸುವುದು, ಇನ್ನೊಂದು ಧರ್ಮದವರ ಮೇಲೆ ಆರೋಪ ಹೊರಿಸುವುದು, ಇಂಥ ಮಾತುಗಳು ಅಲ್ಲಿ ಕೇಳಿ ಬರಲಿಲ್ಲ. ಆದ್ದರಿಂದಾಗಿ ಸಭೆ ಸುಸೂತ್ರವಾಗಿ ನಿಗದಿತ ಸಮಯಕ್ಕೆ ಮುಗಿದಿದೆ. ಅದ ನಂತರ ಎಲ್ಲರೂ ಅಲ್ಲಿಂದ ತೆರಳಿದ್ದಾರೆ. ಈ ತೆರಳಿದ ನಂತರದ 2 ಗಂಟೆಗಳಲ್ಲಿ ಅಂದ್ರೆ ಸಂಜೆ 7 ಗಂಟೆಗೆ ಬಜ್ಪೆ ಪೊಲೀಸ್ ಸ್ಟೇಷನ್ ನ ಪೊಲೀಸ್ ಕಾನ್ಸ್ಟೇಬಲ್ ಚಿದಾನಂದ ಅವರು, ಆ ಪ್ರದೇಶದ ಬೀಟ್ ನಂಬರ್ 1 ಕಾನ್ಸ್ಟೇಬಲ್, ಅವರು ಕೊಟ್ಟ ದೂರಿನ ಮೇರೆಗೆ ಕಾರ್ಯಕ್ರಮದ ಆಯೋಜಕರು ಮತ್ತು ಕಾರ್ಯಕ್ರಮದ ಭಾಷಣಕಾರರ ಮೇಲೆ BNS ಕಾಯ್ದೆಯ ವಿವಿಧ ಸೆಕ್ಷನ್ಗಳಡಿಯಲ್ಲಿ ಕೇಸು ದಾಖಲಾಗಿದೆ. ಅವರು ಕೊಟ್ಟ ವರದಿ ಏನಿದೆ ಅಂತ ಹೇಳಿ, ಅದು ಬೀಟ್ ಪೊಲೀಸರು ಕೊಟ್ಟ ವರದಿ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಮಧ್ಯಾಹ್ನ 3 ಗಂಟೆಯ ವೇಳೆಗೆ ರಾಜ್ಯ ಹೆದ್ದಾರಿಯನ್ನು ಅಕ್ರಮ ಕೂಟ ಸೇರಿಕೊಂಡು ತಡೆದು ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡಿ ಯಾವುದೇ ಅನುಮತಿ ಇಲ್ಲದೆ ಬಹಿರಂಗ ಸಭೆಯನ್ನು ಮಾಡಿದ್ದು, ಧರ್ಮಗಳ ಮಧ್ಯ ದ್ವೇಷವನ್ನು ಉಂಟು ಮಾಡುವಂತಹ ಭಾಷಣಗಳನ್ನು ಮಾಡಿದ್ದು, ಈ ಎಂಬಿತ್ಯಾದಿ
ವಿಚಾರಗಳ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂತೇಳಿ ಅವರು ದೂರು ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಅದೇ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ದೂರು ಕೊಡುದು. ಅದಕ್ಕೆ ನಾವು ಸೋಮೋಟ ಪ್ರಕರಣ ಅಂತ ಹೇಳ್ತೇವೆ. ಪೊಲೀಸ್ ಸ್ಟೇಷನ್ ಸಿಬ್ಬಂದಿಯವರೇ ಇದು ಸೋಮೋಟ ಪ್ರಕರಣ. ವಾಸ್ತವವಾಗಿ ಒಬ್ಬ PC ಕೊಟ್ಟ ದೂರನ್ನು ನೀವು ಸೋಮೋಟ ಪ್ರಕರಣ ಅಂತ ಹೇಳಿ ಪರಿಗಣಿಸುವ ಹಾಗಿಲ್ಲ. ಸೋಮೋಟ ಪ್ರಕರಣ ದಾಖಲಿಸಿಕೊಳ್ಳಬೇಕಾದ್ರೆ ಆ ಪೊಲೀಸ್ ಠಾಣೆಯ ಯಾರು SHO ಇದ್ದಾರೆ, ಸ್ಟೇಷನ್ ಹೌಸ್ ಆಫೀಸರ್, ಬಜ್ಪೆ ಪೊಲೀಸ್ ಠಾಣೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಠಾಣೆ. ಆದ್ದರಿಂದ ಆ ಪೊಲೀಸ್ ಠಾಣೆಯ SHO ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸ್ವತಃ ದೂರುದಾರರಾಗಿ ದಾಖಲಿಸಿಕೊಳ್ಳುವಂತಹ ಕೇಸುಗಳು ಏನಿದೆ ಅದು ಸೋಮೋಟ ಆಗ್ತದೆಯೇ ಹೊರತು ಅವರದೇ ಠಾಣೆಯ ಒಬ್ಬ ಸಿಬ್ಬಂದಿ ಕೊಟ್ಟ ದೂರು ಅನ್ನು ಅವರು ಸೋಮೋಟವಾಗಿ ದಾಖಲಿಸಿಕೊಳ್ಳುವಂತಿಲ್ಲ. ಅದು ಕೇಸು. ಅವರ ಮನಸ್ಸಿಗೆ ಬಂದಂತ ಭಾವನೆಗಳನ್ನು ವ್ಯಕ್ತಪಡಿಸಿಕೊಂಡು ಅವರೊಂದು ದೂರು ಕೊಟ್ಟಿದ್ದಾರೆ. ಅದು ಕಾನ್ಜುಗೇಬಲ್ ಒಫೆನ್ಸ್ನ ಅಡಿಯಲ್ಲಿ ಬರ್ತದೆ ಎನ್ನುವ ಕಾರಣಕ್ಕಾಗಿ FIR ದಾಖಲಾಗಿದೆ. ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿಕೊಳ್ಳಬೇಕಾದ್ರೆ ಆ ದೂರಿನಲ್ಲಿ ಸಂಜ್ಞೆಯ ಗುರುತುಗಳು ಇರಬೇಕು ಅಂತ ಹೇಳ್ತಾರೆ. ಕಾನ್ಜುಗೇಬಲ್ ಒಫೆನ್ಸ್ಗಳು ಇರಬೇಕು. ಆದರೆ ಮಾತ್ರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿಕೊಳ್ಳಲಿಕ್ಕೆ ಆಗುವುದು. ಒಂದು ವೇಳೆ ಸಂಜ್ಞೆಯ ಪ್ರಕರಣ ಗುರುತುಗಳು ಇಲ್ಲದೇ ಇದ್ದರೆ, ಯಾಕಂದ್ರೆ ನಾನ್ ಕಾನ್ಜುಗೇಬಲ್ ಒಫೆನ್ಸ್ಗಳಂತಾದ್ರೆ ಪೊಲೀಸರು ಕೇಸು ದಾಖಲಿಸಿಕೊಳ್ಳುವಂತಿಲ್ಲ. ಒಂದು ವೇಳೆ ಸಿವಿಲ್ ಸ್ವರೂಪದ ಪ್ರಕರಣವಾಗಿದ್ದು ಕ್ರಿಮಿನಲ್ ಉದ್ದೇಶವನ್ನು ಹೊಂದಿದ್ದಾರೆ, ಸಿವಿಲ್ ಸ್ವರೂಪದ ಪ್ರಕರಣ, ಇದು ಸಿವಿಲ್ ಸ್ವರೂಪದ ಪ್ರಕರಣ. ಯಾಕಂದ್ರೆ ಭಾಷಣ ಮಾಡಿರುವುದು. ಹೌದು. ಇದರಲ್ಲಿ ಮೆಟೀರಿಯಲ್ ಎವಿಡೆನ್ಸ್ ಇಲ್ಲ. ನಿಮಗೆ ನೆನಪಿಟ್ಟುಕೊಳ್ಳಿ, ನಾಲಗೆ ಮೆಟೀರಿಯಲ್ ಅಲ್ಲ. ಹೌದು. ಅದರಿಂದಾಗಿ ಇದು ಸಿವಿಲ್ ಸ್ವರೂಪದ ಪ್ರಕರಣಗಳು ಕ್ರಿಮಿನಲ್ ಇಂಟೆನ್ಷನ್ ಹೊಂದಿರುವಂತಹ ಪ್ರಕರಣ. ಆದ್ದರಿಂದ ನ್ಯಾಯಾಧೀಶರಿಂದ ಪರ್ಮಿಷನ್ ತಗೊಂಡು FIR ಮಾಡಬೇಕು. ಆದರೂ ಇವರು FIR ಮಾಡಿದ್ದಾರೆ. ಇದೇ FIR ಅನ್ನು ನೀವು ಮೇಲ್ನ ಕೋರ್ಟ್ಗಳಲ್ಲಿ ಅಂದ್ರೆ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ರೆ FIR ಸ್ಕ್ವಾಶ್ ಆಗುತ್ತೆ. ಈಗ ಮಾಡಿರುವಂತಹ FIR ಗೆ ತಲವೂ ಇಲ್ಲ, ಬುಡವೂ ಇಲ್ಲ, ಗಟ್ಟಿ ಅಡಿಪಾಯವೂ ಇಲ್ಲ. ಆದರೂ ಪೊಲೀಸರು ಒಂದು FIR ಮಾಡಿದ್ದಾರೆ ಅಂತ ಹೇಳಿದ ಕೂಡಲೇ ಯಾರಿಗಾದರೂ ಒಂದು ರೀತಿಯಲ್ಲಿ ಮುಜುಗರ, ಭೀತಿ ಎಲ್ಲವೂ ಆರಂಭವಾಗುತ್ತೆ. ಯಾಕಂತ ಹೇಳಿದ್ರೆ ಪೊಲೀಸರು ಇದರ ಬಗ್ಗೆ ಕ್ರಮ ಕೈಗೊಂಡ್ರೆ ಏನು ಅಂತ ಹೇಳಿ. ಯಾಕಂದ್ರೆ FIR ಅಲ್ಲಿ ಇದರಲ್ಲಿ ಯಾರ ಹೆಸರು ಇಲ್ಲ. ಅಂದ್ರೆ ಪೊಲೀಸರು ಇದರ ತನಿಖೆಯನ್ನು ಮಾಡಿಸಿ ಇದರಲ್ಲಿ ಆಯೋಜಕರು ಯಾರು ಅಂತೇಳಿ ಗುರುತಿಸ್ತಾರೆ. ಇದರಲ್ಲಿ ಆಯೋಜಕರು ಯಾರು? ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ. ಅದರ ಪ್ರಮುಖರು ವೇದಿಕೆಯಲ್ಲಿ ಇದ್ದವರು. ಭುಜಂಗ ಕುಲಾಲ್ ಆಗಿರ್ಬೋದು, ಶಿವಾನಂದ ಮೆಂಡನ್ ಆಗಿರ್ಬೋದು, ಇವರೆಲ್ಲ ಆ ಸಭೆಯಲ್ಲಿ ಇದ್ದವರು. ಆರೇಟರ್ಸ್ ಅಂದರೆ ಭಾಷಣಗಾರರು. ಸ್ಥಳೀಯ ಶಾಸಕ ಉಮನಾಥ ಕೋಟೆಯನ್ನು ಭಾಷಣ ಮಾಡಿದ್ದಾರೆ. ಶಿವಾನಂದ ಮೆಂಡನ್ ಭಾಷಣ ಮಾಡಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಅವರು ಭಾಷಣ ಮಾಡಿದ್ದಾರೆ. ಸಂತ್ರಸ್ತ ತಾಯಿ ಸುಹಾಸ್ ಶೆಟ್ಟಿ ಅವರ ತಾಯಿ ಅವರ ನೋವು ದುಗುಡವನ್ನು ಅಲ್ಲಿ ಹಂಚಿಕೊಂಡಿದ್ದಾರೆ. ಅದರಿಂದ ಅವರು ಸಹ ಪೊಲೀಸರ FIR ನ ಪ್ರಕಾರ ಆರೋಪಿತರ ಪಟ್ಟಿಯಲ್ಲಿ ಬರ್ತಾರೆ. ಆದ್ರೆ ಅಲ್ಲಿ ಸೇರಿದಂತ ಜನರು ಆರೋಪಿತರ ಪಟ್ಟಿಯಲ್ಲಿ ಇಲ್ಲ, ಬರುವುದಿಲ್ಲ. ಕೋಮು ಭಾವನೆಯನ್ನು ಕೆರಳಿಸುವಂತ ಉದ್ಘೋಷವನ್ನು ಹಾಕಿದ್ದಾರೆ ಎನ್ನುವುದು FIR ಅಲ್ಲಿ ಇರುವಂತ ಮತ್ತೊಂದು ಅಂಶ. ಅದಕ್ಕೆ ಎಲ್ಲರೂ ಧ್ವನಿ ಗೂಡಿಸಿದ್ದಾರೆ. ಈ ರೀತಿಯ ಒಂದು FIR ಅನ್ನು ದಾಖಲಿಸಿಕೊಂಡಿದ್ದಾರೆ. ಇದೊಂದು ಕ್ರಿಮಿನಲ್ ಪ್ರಕರಣ. ಒಂದು ವೇಳೆ ಈ ಪ್ರಕರಣದ ಪೊಲೀಸರು ದಾಖಲಿಸಿಕೊಂಡ FIR ನ ವಿರುದ್ಧ ರಾಜ್ಯ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿ ಸ್ಕ್ವಾಶಿಗೆ ಮನವಿ ಮಾಡದೇ ಇದ್ದರೆ ಪೊಲೀಸರು ಯಾರಿಗೆಲ್ಲ ನೋಟಿಸ್ ಕೊಡ್ತಾರೋ 41D ಅಡಿಯಲ್ಲಿ ಪೊಲೀಸರು ನೋಟಿಸ್ ಕೊಡ್ತಾರೆ. ಈಗ BNSS ಆದ್ರಿಂದ 35(1) ಏನೋ ನೋಟಿಸ್ ಕೊಡ್ಬೇಕು. ಯಾರಿಗೆಲ್ಲ ನೋಟಿಸ್ ಕೊಡ್ತಾರೋ ಅವರೆಲ್ಲರೂ ಸ್ಟೇಷನ್ಗೆ ಹಾಜರಾಗಬೇಕು. ಅದಕ್ಕೊಂದು ಸಮಜಾಯಿಸಿ ಕೊಡಬೇಕು. ಅದ ನಂತರ ಅವರು ತನಿಖೆಯನ್ನು ಮುಂದುವರಿಸಬೇಕು. ಯಾರೆಲ್ಲ ಆರೋಪಿತರು ಎನ್ನುವುದು ಅವರಿಗೆ ತನಿಖೆಯಲ್ಲಿ ಸ್ಪಷ್ಟ ಆಗ್ತದೋ
ಅವರ ಮೇಲೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸ್ತಾರೆ. ಇದರಲ್ಲಿ ಬಂಧನಕ್ಕೆ ಒಳಪಡಿಸುವಂತ ಅನಿವಾರ್ಯತೆ ಇಲ್ಲ. ಹಾಗೆಂತ ಬಂಧಿಸಲೇಬಾರದ ಅಂತಲೂ ಇಲ್ಲ. ಅದು ಎಲ್ಲವೂ ಆ ಪ್ರಕರಣದ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟದ್ದು. ಯಾವುದೇ ಪ್ರಕರಣಗಳಲ್ಲಿ ಕೊಲೆ ಆಗಿರ್ಬೋದು, ದರೋಡೆ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ಇಂತಹ ಅತ್ಯಾಚಾರ ಆಗಿರ್ಬೋದು, ಮೋಸ ಇರ್ಬೋದು, ವಂಚನೆ ಇರ್ಬೋದು, ಇಂತಹ ಪ್ರಕರಣಗಳಲ್ಲಿ FIR ಆದ ಕೂಡಲೇ ಆರೋಪಿಯನ್ನು ಬಂಧಿಸಬೇಕು. ಇಲ್ಲದ್ರೆ ಸಾಕ್ಷ್ಯ ನಾಶ ಆಗುವಂತಹ ಸಂದರ್ಭಗಳಿವೆ ಒಂದು. ಎರಡನೇದು, ಕೆಲವೊಂದು ಮೆಟೀರಿಯಲ್ ಎವಿಡೆನ್ಸ್ಗಳು ಅಂತಹ ಪ್ರಕರಣಗಳಲ್ಲಿ ಸಂಗ್ರಹ ಮಾಡುವ ಅನಿವಾರ್ಯತೆ ಇರ್ತದೆ. ಆಗ ಆರೋಪಿಯನ್ನು ಬಂಧನಕ್ಕೆ ಒಳಪಡಿಸಿಯೇ ಅಂತ ಮೆಟೀರಿಯಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕಾಗ್ತದೆ. ಆದ್ರಿಂದ ಅಲ್ಲಿ ಬಂಧನ ಅನಿವಾರ್ಯ. ಆದರೆ ಈ ಪ್ರಕರಣದಲ್ಲಿ ಬಂಧನ ಅನಿವಾರ್ಯ ಅಲ್ಲ. ಯಾಕಂತ ಹೇಳಿದ್ರೆ ಇವರು ಆ ಸಭೆಗೆ ಧ್ವನಿವರ್ಧಕವನ್ನು ಒದಗಿಸಿದಂತಹ ಯಾರು ಕಾಂಟ್ರಾಕ್ಟರ್ ಇದ್ದಾರೆ, ಮೇಜು ಕುರ್ಚಿಗಳನ್ನು ಸರಬರಾಜು ಮಾಡಿದಂತ ಯಾರು ರೇಂಜರ್ಸ್ಗಳಿದ್ದಾರೆ, ಅವರ ಮೇಲೆ FIR ಮಾಡಿಲ್ಲ. ಇಲ್ಲಿ FIR ಇರುವುದು ಭಾಷಣಕಾರರು ಮತ್ತು ಆಯೋಜಕರ ವಿರುದ್ಧ ಮಾತ್ರ. ಆದ್ದರಿಂದ ಪೊಲೀಸರು ಇಲ್ಲಿ ಒಂದು ಬುದ್ಧಿವಂತಿಕೆ ಕೆಲಸ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರನ್ನು ಬಿಟ್ಟಿದ್ದಾರೆ. ಯಾರು ಧ್ವನಿವರ್ಧಕ ಸಪ್ಲೈ ಮಾಡಿದವರು, ಧ್ವನಿವರ್ಧಕ ಸಪ್ಲೈ ಮಾಡಿದವರನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರು ಮೈಕ್ ಪರ್ಮಿಷನ್ ಕೊಟ್ಟಿದ್ದಾರೆ ಎನ್ನುವುದು ಅರ್ಥ. ಒಮ್ಮೆ ಪರ್ಮಿಷನ್ ಕೊಟ್ಟ ಮೇಲೆ ನೀವು ಆ ಪರ್ಮಿಷನ್ ವಾಪಸ್ ತೆಗೆದುಕೊಳ್ಳುವಾಗಿಲ್ಲ, ಕಾರಣವಿಲ್ಲದೆ. ಇವರಿಗೆ ಕೊಟ್ಟಂತಹ ಪರ್ಮಿಷನ್ ಲೆಟರ್ ಅನ್ನು ವಾಪಸ್ ಕೈಯಿಂದ ತಗೊಂಡು ಕೊಟ್ಟಿದ್ದಾರೆ ಹೊರತು ಅದನ್ನು ತಿರಸ್ಕರಿಸುವಂತಿಲ್ಲ. ಅದೇ ರೀತಿ ಬಜ್ಪೆ ಪಂಚಾಯತ್ ಏನು ಇವರಿಗೆ ಆ ಶಾರದಾ ಮಂಟಪವನ್ನು ಉಪಯೋಗ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ, ಅದನ್ನು ಪಂಚಾಯತಿಯನ್ನು ಹಿಂಪಡೆದಿಲ್ಲ. ಆದ್ದರಿಂದ ಇವರು ಅಲ್ಲಿ ಸಭೆ ಮಾಡಿರುವುದು ಮತ್ತು ಭಾಷಣ ಮಾಡಿರುವುದು ಯಾವುದೇ ರೀತಿಯಲ್ಲಿ ಅಪರಾಧ ಅಲ್ಲ. ಆದರೆ ಪೊಲೀಸರು ಈ ಬಗ್ಗೆ ಬೇರೆ ಯಾವುದೋ ಒತ್ತಡದಿಂದ ತಮ್ಮ ತಲೆಯನ್ನು ಉಳಿಸಿಕೊಳ್ಳುವಂತಹ ದೃಷ್ಟಿಯಿಂದ ತಮಗೆ ಇನ್ನು ಮೇಲಧಿಕಾರಿಗಳು ಇಲ್ಲದ್ರೆ ಸರ್ಕಾರ ಏನಾದರೂ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿದರೆ ಉತ್ತರ ಕೊಡ್ಲಿಕ್ಕೆ ಬೇಕಾಗಿ ಇಂಥದ್ದೊಂದು FIR ಅನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದಾರೆ. ಒಂದು ವೇಳೆ ಸರ್ಕಾರದಿಂದ ಒಂದು ಎಕ್ಸ್ಪ್ಲನೇಷನ್, ನೀವು ಯಾಕೆ ಅನುಮತಿ ಕೊಟ್ಟರು ಅಂತ ಹೇಳಿ, ಆ ಸಂದರ್ಭದಲ್ಲಿ ಇವರು ಹೇಳ್ತಾರೆ ಅನುಮತಿ ಕೊಟ್ಟಿದ್ದು, ಅವರು ಕೇಳಿದ್ದಾರೆ ಆದ್ರೆ ಅನುಮತಿ ಕೊಟ್ಟಿದ್ದೇವೆ, ಆದ್ರೆ ನಾವು ಅನುಮತಿ ಪತ್ರವನ್ನು ವಾಪಸ್ ಪಡ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಅವರು ನಮ್ಮ ಗಮನಕ್ಕೆ ಬಾರದೆ ಈ ಸಭೆಯನ್ನು ಆಯೋಜಿಸಿ ನಾವು ಅವರ ಮೇಲೆ ಕೇಸು ದಾಖಲು ಮಾಡಿಕೊಂಡಿದ್ದೇವೆ, ತನಿಖೆ ನಡೆಸಿದ್ದೇವೆ ಅಂತ ಹೇಳಿ ಅದು ಎಕ್ಸ್ಪ್ಲೇನ್ ಕೊಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಬೇಕಾಗಿ ಇಲ್ಲಿ FIR ಮಾಡಿದ್ದಾರೆ. ಇದು ಈ ಪೊಲೀಸ್ ಅಧಿಕಾರಿಗಳಲ್ಲಿ ಬೇರೆ ಬೇರೆ ರೀತಿಯ ಬುದ್ಧಿವಂತರಿದ್ದಾರೆ. ಒಬ್ಬರ ಜವಾಬ್ದಾರಿಯನ್ನು ಇನ್ನೊಬ್ಬರ ಹೆಗಲಿಗೆ ಜಾರಿಸುವಂತ ಜವಾಬ್ದಾರಿ. ಈ ಪ್ರಕರಣದಲ್ಲಿಯೂ ಕಂಪ್ಲೇಂಟ್ ಆಗಬೇಕಾದದ್ದು ಇನ್ಸ್ಪೆಕ್ಟರ್, ಯಾರ ಪೊಲೀಸ್ ಠಾಣೆಯ SHO ಇದ್ದಾರೆ, ಸ್ಟೇಷನ್ ಹೌಸ್ ಆಫೀಸರ್ ಅಂತ ಹೇಳಿದ್ದಾರೆ. ಅವರು ಈ ಪ್ರಕರಣದಲ್ಲಿ ಇದು ಕಂಪ್ಲೇಂಟ್ ಆಗಬೇಕಿತ್ತು ಮತ್ತು ಅವರೇ ತನಿಖಾಧಿಕಾರಿಯೂ ಆಗಬೇಕಿತ್ತು. ಅವರು ಯಾರ ತಲೆ ಮೇಲೆ ಕಟ್ಟಿದ್ರು ಇದನ್ನು? ಆ ಬಡಪಾಯಿ PC ಯ ತಲೆ ಮೇಲೆ ಕಟ್ಟಿದ್ರು. ಆ ಏರಿಯಾ ಶಾರದಾ ಮಂಟಪ ಏರಿಯಾ ಅದು ಬೀಟ್ ನಂಬರ್ 1, ಬಜ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬೀಟ್ ನಂಬರ್ 1. ಆ ಪ್ರದೇಶ ಅದು ಮಾರುಕಟ್ಟೆ ಪ್ರದೇಶವೂ ಹೌದು, ಬಸ್ ಸ್ಟ್ಯಾಂಡು ಹೌದು, ಎಲ್ಲವೂ ಯಾಕಂದ್ರೆ ಪ್ರಮುಖ. ಅದು ಬೀಟ್ ನಂಬರ್ 1. ಆ ಬೀಟ್ ನ ಪೊಲೀಸ್ ಕಾನ್ಸ್ಟೇಬಲ್ ನ ತಲೆಗೆ ಕಟ್ಟಿದ್ರು. ಅವರು ಹಿರಿಯ ಅಧಿಕಾರಿಗಳು ಏನು ಬರೆದು ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ, ಆ ರೀತಿಯಾಗಿ ಒಂದು ದೂರು ಕೊಟ್ಟಿದ್ದಾರೆ. ಅವರು ಕೇಸು ದಾಖಲು ಮಾಡ್ಕೊಂಡಿದ್ದಾರೆ. ಇಷ್ಟೇ ಬಿಟ್ರೆ ಈ ದೂರಿನಲ್ಲಿರುವ ಕಿಮ್ಮತ್ತು ಇಷ್ಟೇ. ಇದರಲ್ಲಿ ನಾವೇನು ಸಾಧನೆ ಮಾಡಿದ್ದೇವೆ, ನಾವು ಅವರನ್ನೆಲ್ಲ ಬಂಧಿಸಿದ್ದೇವೆ, ಅವರನ್ನೆಲ್ಲ ಜೈಲಿಗೆ ಕಳಿಸ್ತೇವೆ ಎನ್ನುವ ಉಮೇದು ಇಲ್ಲ. ಈಗ FIR ಕಾಪಿನಲ್ಲೂ ಅವರ ಯಾವುದೇ ಹೆಸರಂತ ಇಲ್ಲ ಅಲ್ವಾ? ಇಲ್ಲ, FIR ಕಾಪಿಯಲ್ಲಿ ಯಾರ್ದು ಹೆಸರು ತಗೊಳ್ಳಿಲ್ಲ. ಯಾಕಂದ್ರೆ ಅವ್ರಿಗೆ ಹೆಸರು ಗೊತ್ತಿರ್ಲಿಲ್ವಾ? ಗೊತ್ತಿತ್ತಲ್ವಾ? ಗೊತ್ತಿತ್ತು ಯಾರು ಭಾಷಣ ಮಾಡಿದಾರೆ ಅಂತ ಗೊತ್ತಿತ್ತು. ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರ ಹೆಸರು ಗೊತ್ತಿತ್ತು, ಶಿವಾನಂದ ಮೆಂಡನ್ ಅವರ ಹೆಸರು ಗೊತ್ತಿತ್ತು, ಓಮನಾಥ ಕೋಟೆಯವರ ಹೆಸರು ಗೊತ್ತಿತ್ತು.
ಸುಹಾಸ್ ಶೆಟ್ಟಿ ಅವರ ತಾಯಿಯ ಹೆಸರು ಗೊತ್ತಿತ್ತು, ಭುಜಂಗ ಕುಲಾಲ್ ಅವರ ಹೆಸರು ಗೊತ್ತಿತ್ತು. ಎಷ್ಟೇ ಮಂದಿ ಪ್ರಮುಖರು ಅಲ್ಲಿ ಸ್ಟೇಜ್ ಅಲ್ಲಿ ಇದ್ದವರು ಅವರೆಲ್ಲರೂ ಮಾತನಾಡಿದ್ದಾರೆ. ಅದು ಅಲ್ಲದೆ ಆ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಕ್ಷದ 6 ಮಂದಿ ಶಾಸಕರು ಉಪಸ್ಥಿತರಿದ್ರು. ಭಾಗೀರಥಿ ಮುರಳಿ ಇರ್ಬೋದು, ಹರ್ಷ್ ಪೂಂಜಾ ಇರ್ಬೋದು, ವೇದವಾಸ್ ಕಾಮತ್ ಇರ್ಬೋದು, ರಾಜೇಶ್ ನಾಯ್ಕ ಇರ್ಬೋದು, ಉಮನಾಥ ಕೋಟ್ಯಾನಿ ಇರ್ಬೋದು, ಭರತ್ ಶೆಟ್ಟಿ ಇರ್ಬೋದು, ಇವರೆಲ್ಲರೂ ಅಲ್ಲಿ ಉಪಸ್ಥಿತರಿದ್ರು. ಆದ್ದರಿಂದ 6 ಮಂದಿ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದಂತಹ ಒಂದು ಬೃಹತ್ ಸಭೆಯನ್ನು ಇವರಿಗೆ ನಿಲ್ಲಿಸಲಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ನಿಲ್ಲಿಸಲಿಕ್ಕೆ ಆಗ್ಲಿಲ್ಲ. ಆದ್ರೆ ಎಲ್ಲೂ ಅಹಿತಕರ ಘಟನೆಗಳು ನಡೆದಿಲ್ಲ. ಹೌದು, ಅಲ್ಲಿಗೆ ಜನ ಬರುವಾಗಲೇ ಆಗ್ಲಿ, ಸಭೆ ಮುಗಿಸಿ ಹೋಗುವಾಗಲೇ ಆಗ್ಲಿ, ಏನಿದ್ರು ಅಲ್ಲಿಯೇ ಭಾಷಣ, ಅಲ್ಲಿಯೇ ಉದ್ಘೋಷ, ಅಲ್ಲಿ ಮುಗಿದಿತ್ತು. ಶಾಂತಿಯುತವಾದದ್ದು ಪ್ರತಿಭಟನೆ ಇತ್ತು. ಅದು ಸುಸೂತ್ರವಾಗಿ ನೋಡಿದೆ. ಆದ್ರೆ ಈ ಪ್ರತಿಭಟನೆಗಿಂತ ಆಗುವುದಕ್ಕಿಂತ 2-3 ದಿವಸಗಳ ಹಿಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೋ ಒಂದು 3-4 ಮಂದಿ ಸೇರಿಕೊಂಡು ಬಜ್ಪೆ ಚಲೋ ಕಾರ್ಯಕ್ರಮವನ್ನು ನಾವು ನಿಲ್ಲಿಸ್ತೇವೆ, ನಿಲ್ಲಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಂದು ವಾಯ್ಸ್ ರೆಕಾರ್ಡ್ಗಳನ್ನು ಬಿಟ್ಟಿದ್ರು. ಹಾಗಂತ ಹೇಳಿ ಪೊಲೀಸರು ಅವರ ಮೇಲೆ ಏನು ಕ್ರಮ ಕೈಗೊಳ್ಳಿಲ್ಲ. ಒಂದು ವ್ಯವಸ್ಥಿತ ಉದ್ದೇಶದ ಒಂದು ಸಭೆಯ ಅನ್ನು ನಾವು ಯಾವುದಾದರೂ ಕಾರಣ ಕೊಟ್ಟು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡುತ್ತಿದ್ದೇವೆ ಎನ್ನುವುದು ಸಹ ಒಂದು ರೀತಿಯಲ್ಲಿ ಬೆದರಿಕೆ. ಅದರ ವಿರುದ್ಧ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ವಾಟ್ಸಪ್ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ಹರಿದಾಡ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಹೇಳ್ತಿದ್ರಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳ ಮೇಲೆ ನಾವು ಕಣ್ಣಿಟ್ಟಿದ್ದೇವೆ ಅಂತ ಹೇಳಿ. ಹೌದು, ಅವರು ಕಣ್ಣು ಇಟ್ಟಿದ್ದಾರೆ. ಯಾವುದನ್ನು ಮಾಡಬೇಕಾದರೂ ಮಾಡುವುದಿಲ್ಲ, ಯಾವುದನ್ನು ಮಾಡಬಾರದು ಅದನ್ನು ಮಾಡ್ತಾರೆ. ಈಗ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಂತ ಒಂದು ಮೆಸೇಜ್ಗಳು ಬರ್ತಾ ಇದೆ ಅಂತ ಅದ ಕೂಡಲೇ ಯಾರು ಅದನ್ನು ಮಾಡಿದ್ದಂತೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡ್ಬೇಕು, ಯಾವ ಫೋನ್ ನಂಬರ್ನಿಂದ ಅದನ್ನು ಮಾಡ್ತಾ ಇದ್ದಾರೆ ಅಂತ ಮಾಡ್ಲಿಕ್ಕೆ. ಯಾಕಂದ್ರೆ ಅವ್ರ ಹತ್ರ ವ್ಯವಸ್ಥೆಗಳಿವೆ, ಪೊಲೀಸರ ಹತ್ರ ಆ ವ್ಯವಸ್ಥೆಗಳು ಇವೆ. ಅದರಿಂದ ಅವರು ಐಡೆಂಟಿಫೈ ಮಾಡ್ಬೋದಿತ್ತು. ಅವರು ಐಡೆಂಟಿಫೈ ಮಾಡಲಿಲ್ಲ. ಅವರನ್ನು ಕರೆದು ವಿಚಾರಣೆ ಮಾಡಲಿಲ್ಲ. ನೀವೇನೋ ಗಲಾಟೆ ಮಾಡ್ತೀರಾ, ನೀವೇನು ಅದಕ್ಕೆ ಪ್ರತಿರೋಧ ತೋರ್ತೀರಾ ಅನ್ನೋ ಬಗ್ಗೆ ಯಾರದ್ದು ಅದಕ್ಕೆ ಪ್ರತಿರೋಧ ಇರಲಿಲ್ಲ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಇಂತಹ ಒಂದು ಆಡಿಯೋ ಬಿಟ್ಟು ಗೊಂದಲ ಸೃಷ್ಟಿಸುವಂತ ಕೆಲಸ ಮಾಡಿದ್ದಾರೆ ಹೊರತು ಬೇರೆ ಏನು ಮಾಡಲಿಲ್ಲ. ಅಂದ್ರೆ ಪೊಲೀಸರು ಅದನ್ನು ಎಚ್ಚೆತ್ತುಕೊಳ್ಳಬೇಕಿತ್ತು. ಪೊಲೀಸರಿಗೆ ಗೊತ್ತಿತ್ತು ಈ ರೀತಿಯಾಗಿ ಏನಾದ್ರೂ ಒಂದು ಪ್ರತಿರೋಧ ಬರಬಹುದು ಅಂತ ಹೇಳಿ. ಆದರೆ ಪ್ರತಿರೋಧ ವ್ಯಕ್ತ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಬಜ್ಪೆಯಲ್ಲಿ ಇರುವಂತಹ 98% ಒಂದು ಸಮುದಾಯದ ಜನ ಶಾಂತಿಪ್ರಿಯರೇ. ಈ ಹಿಂದೆ ಸಹ 1-2 ಘಟನೆಗಳು ಆಗಿದೆಯೇ ಹೊರತು ಅದು ಆ ಪರಿಸರದ ಶಾಂತಿಯನ್ನು ಕದಡಲಿಲ್ಲ. ಅವರವರೇ ಸರಿಯಾಗಿದ್ದಾರೆ. ಯಾಕಂತ ಹೇಳಿ ಈ ಹಿಂದೆ ಎಷ್ಟೆಷ್ಟು ಪ್ರಕರಣಗಳು ಆಗಿತ್ತು, ಅಷ್ಟೂ ಪ್ರಕರಣಗಳನ್ನು ಅಲ್ಲಿ ರಾಜಿಯಲ್ಲಿ ಇತ್ಯರ್ಥ ಮಾಡಿದಂತ ನಿದರ್ಶನಗಳಿವೆ. ಮರೂರು ಜಗದೀಶ್ ಶೆಟ್ಟಿ ಅಂತ ಹೇಳಿ ಮುಂಬೈಯ ಹೋಟೆಲ್ ಉದ್ಯಮಿಯವರು ಅಲ್ಲಿ ಬಜ್ಪೆ ವಲಯ ಸಾಮಾಜಿಕ ಸೌಹಾರ್ದ ಸಮಿತಿ ಅಂತಂದು ಮಾಡಿಕೊಂಡು ಸುಮಾರು 60-80 ಕೇಸುಗಳನ್ನ ಒಂದು ಬೆಂಚಿನಲ್ಲಿ ಕೂತುಕೊಂಡು ಎರಡೂ ಬದಿಯರನ್ನು ಕೂರಿಸಿಕೊಂಡು ಮಾತನಾಡಿಸಿ ಅದನ್ನು ರಾಜಬದ್ಧತೆಗೆ ಮಾಡಿದಂತ ನಿದರ್ಶನ ಇದೆ. ಅದರಿಂದಾಗಿ ಅಲ್ಲಿಯ ಎಲ್ಲ ಸಮುದಾಯದವರು, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಎಲ್ಲ ಸಮುದಾಯದವರು ಅಲ್ಲಿ ಒಂದು ಒಗ್ಗಟ್ಟಿನಲ್ಲಿ ಇರುವಂತಹ ಒಂದು ಪ್ರದೇಶ. ಅಂತಹ ಪ್ರದೇಶದಲ್ಲಿ ಇಂತಹ ಒಂದು ಘಟನೆಯಾಗಿದೆ. ಸೋಶೆಟ್ಟಿಯಂತಹ ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಂತ ಯುವಕನನ್ನು ಅತ್ಯಂತ ಯೋಜಿತ ರೀತಿಯಲ್ಲಿ, ಬರ್ಬರ ರೀತಿಯಲ್ಲಿ ಕೊಲೆ ಮಾಡಿ ಜನರಲ್ಲಿ ಭೀತಿ ಹುಟ್ಟಿಸುವಂತ ಕೃತ್ಯ. ಇದರಲ್ಲಿ ಹಲವು ಸಂಶಯಗಳಿತ್ತು. ಪೊಲೀಸರು ಘಟನೆ ನಡೆದ 24 ಗಂಟೆಗಳ ಒಳಗೆ 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅವರು ಕೊಟ್ಟ ಮಾಹಿತಿಗಳ ಆಧಾರದಲ್ಲಿ ಮತ್ತೆ 3 ಬಂಧಿಸಿದ್ದಾರೆ. ಈಗ ಎಲ್ಲ ಬಂಧಿತ ಆರೋಪಿಗಳ ಹಿನ್ನೆಲೆಯನ್ನು ನೋಡಿದಾಗ ಅವರು ಎಲ್ಲರೂ ಈ ಹಿಂದೆ
ವಿವಿಧ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು. ಹೌದು. ಈ ಹಿಂದೆ ಇದೇ ಬಜ್ಪೆಯಲ್ಲಿ ನಡೆದಂಥ ಶಾರದೋತ್ಸವ ಘಟನೆಯ ಹಿನ್ನೆಲೆಯಲ್ಲಿ ಸುಖಾನಂದ ಶೆಟ್ಟಿ ಅಂತ ಹೇಳಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತನೊಬ್ಬನ ಸುರತ್ಕಲ್ ಸಮೀಪದ ಹೊಸಬೆಟ್ಟಿನಲ್ಲಿ ಮರ್ಡರ್ ಮಾಡಲಾಗಿತ್ತು. ಆ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಂತಹ ಆರೋಪಿಗಳು ಈ ಪ್ರಕರಣದಲ್ಲೂ ಭಾಗಿಗಳಾಗಿದ್ದಾರೆ. ನೌಶಾದ್ ಅದರಲ್ಲಿ ಆರೋಪಿ, ಇದರಲ್ಲಿ ಆರೋಪಿ. ಮೂಡಬಿದ್ರೆಯಲ್ಲಿ ಪ್ರಶಾಂತ್ ಪೂಜಾರಿ ಎನ್ನುವಂತಹ ಮಾರಾಟಗಾರನನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಮಾರಾಟ ಮಾಡುತ್ತಿದ್ದಂತ ಯುವಕನನ್ನ ಬೆಳ್ಳಂಬೆಳಗ್ಗೆ ಕಡಿದು ಕೊಲೆಗೈಯಲಾಯಿತು. ಆ ಪ್ರಕರಣದಲ್ಲೂ ಬೇರೆ ಬೇರೆ ಕಡೆಗಳ ಯುವಕರು ಪಾಲ್ಗೊಂಡಿದ್ದರು. ಅದರಲ್ಲಿ ಸಹ ಇಂಥ ಒಂದು ಸಂಘಟನೆಯ ಕೈವಾಡ ಇತ್ತು ಎನ್ನುವುದು ಸ್ಪಷ್ಟವಾಗಿತ್ತು. ಅದು PFI ನಂತ ಸಂಘಟನೆಯ ಕೈವಾಡ ಇತ್ತು ಎನ್ನುವುದು ಸ್ಪಷ್ಟವಾಗಿತ್ತು. ಆದ್ದರಿಂದ ಈ ಪ್ರಕರಣದಲ್ಲಿ ಬೇರೆ ಬೇರೆ ಕಡೆಯ ಯುವಕರು ಸೇರಿಕೊಂಡು ಸುಹಾಸ್ ಶೆಟ್ಟಿಯನ್ನು ಆ ರೀತಿಯಾಗಿ ಕಡಿದು ಕೊಲೆ ಮಾಡಿದ್ದಾರೆ. ಆದ್ರಿಂದಾಗಿ ಇದರ ಬಗ್ಗೆ ವಿಸ್ತೃತ ತನಿಖೆ ಅಗತ್ಯ ಇದೆ ಎನ್ನುವುದು ಸಂಘ ಪರಿವಾರದ ಸಂಘಟನೆಗಳ ಅಭಿಪ್ರಾಯ. ಅವರ ಮನೆಯವರ ಅಭಿಪ್ರಾಯವೂ ಅದು. ಅವರ ತಂದೆ ಮೋಹನ್ ಶೆಟ್ಟಿ ಅವರಾಗ್ಲಿ, ಅವರ ತಾಯಿಯವರಾಗಲಿ, ಅವರು ಆ ವಿಚಾರವನ್ನೇ ಹೇಳ್ತಾ ಇದ್ರು. ನನ್ನ ಮಗನ ಮೇಲೆ ಕ್ರಿಮಿನಲ್ ಕೇಸುಗಳಿವೆ, ಹೌದು. ಆದ್ರೆ ಯಾವ ಕೇಸುಗಳು ನನ್ನ ಮಗನ ಮೇಲೆ ಇದೆಯಾ ಅದು ಎಲ್ಲ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಸಾಮಾಜಿಕವಾಗಿ ಇರುವಂತಹ ದುಷ್ಟ ಕೂಟವನ್ನು ಎದುರಿಸುವ ಸಂದರ್ಭದಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳು. ಗೋ ಸಾಗಾಟಗಾರರನ್ನು ತಡೆದು ನಿಲ್ಲಿಸಿದಂಥ ಸಂದರ್ಭದಲ್ಲಿ ದಾಖಲಾಗಿದ್ದ ಪ್ರಕರಣಗಳು, ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದಂಥ ಸಂದರ್ಭದಲ್ಲಿ ಪ್ರತಿರೋಧ ಒಡ್ಡಿದ್ದಕ್ಕಾಗಿ ದಾಖಲಾಗಿರುವಂಥ ಪ್ರಕರಣಗಳೇ ಹೊರತು ಕಳ್ಳತನ, ದರೋಡೆ, ವ್ಯಭಿಚಾರ ಇಂಥ ಪ್ರಕರಣಗಳು ಇಲ್ಲ. ಯಾಕಂತ ಹೇಳಿದ್ರೆ ಹಿಂದೂ ಧರ್ಮದ ರಕ್ಷಣೆಗಾಗಿ ನಡೆಸಿದಂಥ ಹೋರಾಟದ ಸಂದರ್ಭದಲ್ಲಿ ಆದಂತಹ ಘಟನೆಗಳಿಗೆ ಸಂಬಂಧಿಸಿದಂತೆ ದಾಖಲಾಗಿರುವಂತಹ ಪ್ರಕರಣಗಳು, ಗಂಭೀರ ಪ್ರಕರಣಗಳಿರ್ಬೋದು, ಸಾಮಾನ್ಯ ಪ್ರಕರಣಗಳು. ಅದರಿಂದಾಗಿ ಅವನು ರೌಡಿ ಅಲ್ಲ. ಈಗಂತೇಳಿ ತಾಯಿಗೂ ಕೂಡ ಈ ಪೊಲೀಸರ ತನಿಖೆ ಮೇಲೆ ಒಂದು ಸ್ಪಷ್ಟತೆ ಇಲ್ಲ ಅಂತ ಹೇಳಿ ಅಲ್ಲಿ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ, ಸುಹಾಸ್ ಶೆಟ್ಟಿ ಅವರ ಮೇಲೆ ಹಲ್ಲೆಯಾಗುವ ಸಾಧ್ಯತೆಗಳಿವೆ ಎನ್ನುವುದು ಪೊಲೀಸರಿಗೆ ಮಾಹಿತಿ ಇತ್ತು. ಆ ಮಾಹಿತಿಯ ಆಧಾರದಲ್ಲಿ ಯಾರು ಹಲ್ಲೆ ಮಾಡಬಹುದು ಎನ್ನುವುದನ್ನು ತನಿಖೆ ಮಾಡುವುದನ್ನು ಬಿಟ್ಟು ಸುಹಾಸ್ ಶೆಟ್ಟಿ ಅವರನ್ನೇ ಅವರು ಟಾರ್ಗೆಟ್ ಮಾಡಿ, ನೀವು ಆಚೆ ಈಚೆ ಹೋಗುವಾಗ, ಎಲ್ಲಿಗಾದ್ರೂ ಹೋಗುವಾಗ ಜಾಗ್ರತೆ ಮಾಡಬೇಕು, ಮತ್ತೆ ನಿಮ್ಮ ಮೇಲೆ ಹಲ್ಲೆಯಾಗುವ ಸಾಧ್ಯತೆಗಳಿವೆ, ನಿಮ್ಮನ್ನು ಕೊಲೆಗೈಯುವ ಸಂಚು ನಡೆದಿದೆ. ಆದರೆ ನೀವು ಹೋಗುವಾಗ ಮಾತ್ರ ನಿಮ್ಮ ವಾಹನದಲ್ಲಿ ಯಾವುದೇ ಅಸ್ತ್ರಗಳನ್ನ, ಸ್ವರಕ್ಷಣೆಗಾಗಿ ನೀವು ಯಾವುದೇ ಅಸ್ತ್ರಗಳನ್ನು ತೆಗೆದುಕೊಂಡು ಹೋಗಬಾರದು. ಹೋದ್ರೆ ನಿಮ್ಮ ಮೇಲೆ ಕೇಸು ದಾಖಲಿಸಿಕೊಳ್ಳುತ್ತೇವೆ, ನಿಮ್ಮನ್ನು ಗಡಿಪಾರು ಮಾಡ್ತೇವೆ ಅಂತ ಹೇಳಿದ್ರು. ಒಂದು ವೇಳೆ ಪೊಲೀಸರು ಅಷ್ಟು ಕೆಲಸ ಮಾಡ್ತಾ ಇದ್ರೆ, ಸುಹಾಸ್ ಶೆಟ್ಟಿ ಅವರ ಮೇಲೆ ಒಂದು ಪ್ರತಿಬಂಧಕ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಅವರನ್ನು ಗಡಿಪಾರಾದ್ರೂ ಮಾಡ್ತಾ ಇದ್ರೆ ಸುಹಾಸ್ ಶೆಟ್ಟಿ ಅದು ಬದುಕೊಳ್ತಾ ಇರ್ತದ್ರು. ಅದನ್ನೂ ಮಾಡಲಿಲ್ಲ. ಇವರ ವಾಹನವನ್ನು 2-3 ಬಾರಿ ಚೆಕ್ ಮಾಡಿದ್ರು, ಪ್ರತಿ ಬಾರಿಯೂ ಚೆಕ್ ಮಾಡಿದ್ರು. CCB ಪೊಲೀಸರು ಅವರನ್ನು ಕರೆಸಿ ಎಚ್ಚರಿಕೆ ನೀಡಿದ್ರು. ಇದು ಎಲ್ಲ ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಈ ಹತ್ಯೆಯಲ್ಲಿ ಪೊಲೀಸರ ಕೈವಾಡದ ಶಂಕೆಯನ್ನ ಸೂಚಿಸ್ತದೆ. ಇದನ್ನು ಸಂಘಟನೆ ಹೇಳ್ತಾ ಇದೆ. ಸುಹಾಸ್ ಶೆಟ್ಟಿ ಎತ್ತವರು ಹೇಳ್ತಾ ಇದ್ದಾರೆ, ನೀವು ಮಾಡಿದ ಕಾರ್ಯಾಚರಣೆ ಇರ್ಬೋದು, ನೀವು ಮಾಡಿದ ತನಿಖೆಯ ಬಗ್ಗೆ ಅವರಿಗೆ ಎಲ್ಲಷ್ಟು ಬೇಸರವಿಲ್ಲ. ಆದ್ರೆ ಈ ತನಿಖೆಯ ವ್ಯಾಪ್ತಿ ವಿಸ್ತಾರವಾಗಬೇಕು, ಈ ತನಿಖೆಯ ವ್ಯಾಪ್ತಿ ವಿಸ್ತಾರ ಆಗಬೇಕು. ಈ ರೀತಿಯ ಬರ್ಬರ ಹತ್ಯೆ ನಡೆಸಬೇಕಾದ್ರೆ ಇದಕ್ಕೆ ಬೇರೆ ರೀತಿಯಲ್ಲಿ ಫಂಡಿಂಗ್ ಆಗಿರ್ತದೆ. ಯಾಕಂದ್ರೆ 2 ವಾಹನಗಳನ್ನು ಇದಕ್ಕೆ ಯೂಸ್ ಮಾಡಿದ್ದಾರೆ. ಒಂದು ಹಾಲು ಸಾಗಾಟದ
ವಾಹನ ತರಕಾರಿ ಸಾಗಾಟದ, ಹಾಲು ಸಾಗಾಟದ, ವಾಸ್ತವವಾಗಿ ಆ ವಾಹನ ಕದ್ದ ಗೋವುಗಳನ್ನು ಸಾಗಿಸುವಂತ ವಾಹನ ಅದು. ಅದಕ್ಕೆ ಬಣ್ಣ ಇರುವುದು ಮಾತ್ರ ಒಂದು ಹಾಲಿದ್ದು ಇಲ್ಲಾಂದ್ರೆ ತರಕಾರಿ ಇದ್ದು ಸಾಮಾನ್ಯವಾಗಿ. ಮತ್ತೊಂದು ಶಿಫ್ಟ್ ಕಾರು, ಎರಡೂ ಸಹ ಬಾಡಿಗೆದ್ದು ಆ ಎರಡೂ ವಾಹನಗಳ ಮಾಲೀಕರು ಬೇರೆ. ಅವರನ್ನು ಈ ಪ್ರಕರಣದಲ್ಲಿ ಸಾಕ್ಷಿಗಳನ್ನಾಗಿ ಪರಿಗಣಿಸ್ತಾರೆ ಹೊರತು ಆರೋಪಿಗಳನ್ನಾಗಿ ಪರಿಗಣಿಸುವುದಿಲ್ಲ. ನಿಮ್ಗೆ ಯಾವುದೇ ವಾಹನವನ್ನು ಬಾಡಿಗೆಗೆ ಕೊಟ್ರೆ ಆ ವಾಹನದಲ್ಲಿ ಇಂತಹ ಕೃತ್ಯ ಮಾಡಿದರೆ ಆ ವಾಹನದ RC ಓನರ್ ಸಹ ಅದರಲ್ಲಿ ಸಹ ಆರೋಪಿಯಾಗಿರ್ತಾರೆ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಅವರು ಬಾಡಿಗೆಗೆ ಕೊಟ್ಟಿದ್ದಾರೆ, ಎಷ್ಟು ದಿವಸ ಅವರಲ್ಲಿತ್ತು, ಏನಾದ್ರೂ ಎಗ್ರಿಮೆಂಟ್ ಇದೆಯಾ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ನಿಮಗೆ ಒಂದು ಕಾರನ್ನು ಒಬ್ಬರಿಗೆ ಉದಾರವಾಗಿ ಯಾರು ಕೊಡುವುದಿಲ್ಲ, ಒಂದು ಎಗ್ರಿಮೆಂಟ್ ಮೂಲಕ ಕೊಡುವಂಥದ್ದು. ಇಷ್ಟು ದಿವಸಕ್ಕೆ ನೀನು ನಿರ್ವಹಿಸಿಕೊಂಡು ಹೋಗುತ್ತೇವೆ, ಅದರ ಖರ್ಚು ವೆಚ್ಚ ನೀನು ನೋಡ್ಕೋಬೋದು. ಯಾವುದೋ ರಿಪೇರಿ ಬಂದರೆ ಅರ್ಧ ಖರ್ಚು ಅವ್ರದ್ದು, ಅರ್ಧ ಖರ್ಚು ಇವ್ರದ್ದು, ಈ ರೀತಿಯಾಗಿ ಒಂದು ಎಗ್ರಿಮೆಂಟ್ ಇದೆ. ಅಂತ ಯಾವುದೇ ಎಗ್ರಿಮೆಂಟ್ ಈ ಎರಡು ವಾಹನಗಳಿಗೆ ಇಲ್ಲ. ಆ ವಾಹನಗಳ ಮಾಲೀಕರು ಯಾರು ಎನ್ನುವುದನ್ನು ಇಷ್ಟರವರೆಗೆ ಪೊಲೀಸರು ಬಹಿರಂಗಪಡಿಸಿಲ್ಲ. ಆದರೆ ಅದರ ವಾಹನ ಮಾಲೀಕರು ಯಾರು ಅಂತ ಗೊತ್ತಿದೆ. ಒಂದು ಉಡುಪಿಯವರು, ಒಬ್ರು ಮಂಗಳೂರಿನವರು, ಆಯ್ತಾ. ಅವರಿಗೂ ಇವರಿಗೂ ಏನು ಸಂಬಂಧ ಎನ್ನುವುದು ಇನ್ನೂ ಸಹ ಡಿಸ್ಕ್ಲೋಸ್ ಆಗಿಲ್ಲ, ಹೊರಗೆ ಬರಲಿಲ್ಲ. ಮತ್ತೆ ಘಟನೆ ನಡೆದ ಸಂದರ್ಭದಲ್ಲಿ ಅಲ್ಲಿದ್ದ ಇಬ್ಬರು ಮುಸ್ಲಿಂ ಮಹಿಳೆಯರು, ಯಾಕಂದ್ರೆ ಅವರು ಬುರ್ಕ ಹಾಕಿದ್ರು, ಅದರಿಂದ ಅವರು ಮತ್ತೆ ಆ ಸಂದರ್ಭದಲ್ಲಿ ಆಚೆಯಿಂದ ಬರುವಂತಹ ವಾಹನವನ್ನು ತಡೆದು ಈ ವಾಹನ ತಿರುಗಿಸಿ ಹೋಗಲು ಅನುಕೂಲ ಮಾಡಿಕೊಟ್ಟವರು ಯಾರು, ಇದೆಲ್ಲವನ್ನು ಪೊಲೀಸರು ಸೂಕ್ತವಾಗಿ ತನಿಖೆ ನಡೆಸಬೇಕು ಅಂತ ಅವರ ಆಗ್ರಹ. ಪೊಲೀಸರು ಕೇವಲ ಈಗ 11 ಮಂದಿಯಲ್ಲಿ ಸ್ಟ್ರಕ್ ಆಗಿ ನಿಂತಿದ್ದಾರೆ. ಕೇವಲ ಈ ಪ್ರಕರಣದಲ್ಲಿ 11 ಮಂದಿ ಆರೋಪಿಗಳಲ್ಲ, ಇದರ ವಿಸ್ತೃತ ತನಿಖೆ ನಡೆದರೆ ಇನ್ನೂ 10-15 ಮಂದಿ ಆರೋಪಿಗಳು ಈ ಪ್ರಕರಣದಲ್ಲಿ ಒಳಗೊಂಡಂತಿದೆ. ಒಂದು ಕೊಲೆ ಪ್ರಕರಣದಲ್ಲಿ ಕೊಲೆ ಆದ ನಂತರ, ನಿಮಗೆ ಘಟನೆ ಆದ ನಂತರ ಆರೋಪಿಗಳಿಗೆ ಸಹಕರಿಸಿದ್ರು ಅದು ಅಪರಾಧ. ಕೊಲೆ ಆಗುವುದಕ್ಕಿಂತ ಮೊದಲು ಆರೋಪಿಗಳೊಟ್ಟಿಗೆ ಸಂಪರ್ಕದಲ್ಲಿದ್ದು ಅವರಿಗೆ ಸಹಾಯ ಮಾಡಿದರು ಅದು 120B IPC ಸೆಕ್ಷನ್ ಅಡಿಯಲ್ಲಿ ಕ್ರಿಮಿನಲ್ ಒಳಸಂಚ ಬರುತ್ತದೆ. ಯಾಕಂತ ಹೇಳಿದರೆ ಅದು ಕಠಿಣ ದಂಡನಾರ್ಹ ಒಫೆನ್ಸು, ಯಾಕಂದರೆ ಶಿಕ್ಷೆಗೆ ಒಳಪಡುವಂತಹ ಒಫೆನ್ಸು. ಆದ್ದರಿಂದ ಆ ಇದರಲ್ಲಿ ಎಲ್ಲ ಆರೋಪಿಗಳು ಬರ್ತಾರೆ. ಅದರ ನಂತರ 312 ಅಲ್ಲಿ ಏನು ಬರ್ತಾರೆ, ಈಗ ಒಬ್ಬರು ಘಟನೆಯಲ್ಲಿ ಪಾಲ್ಗೊಂಡವರು ಬರ್ತಾರೆ, ಯಾರು ಏನಂತ ಗೊತ್ತಿರುವುದಿಲ್ಲ, ಇನ್ನೊಬ್ರು ಆಶ್ರಯ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ಮೇಲೆ 312 ಅಲ್ಲಿ ಅವರ ಮೇಲೆ ಚಾರ್ಜ್ ಮಾಡಿ ಜೈಲಿಗೆ ಕಳಿಸಿದಂಥ ನಿದರ್ಶನಗಳಿವೆ. ಆದರೆ ಅದು ಶಿಕ್ಷಾರ್ಹ ಅಪರಾಧ ಅಲ್ಲ. ಶಿಕ್ಷಾರ್ಹ ಅಂದರೆ 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗಳಿರುವಂಥ ಅಪರಾಧ ಅಲ್ಲ. ಅದಕ್ಕೆ 5 ವರ್ಷ ಏನೋ ಕನ್ವಿಷನ್ ಇದೆ, ಶಿಕ್ಷೆ ಇದೆ, 5 ವರ್ಷ ಏನೋ ಕನ್ವಿಷನ್ ಇದೆ. ಈಗ ಏನಿದೆ ಅಂತೇಳಿ 7 ವರ್ಷಕ್ಕಿಂತ ಒಳಗಿನ ಶಿಕ್ಷೆಗೆ ಪ್ರಮಾಣ ಇರುವಂಥ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಪೊಲೀಸರು ಬಂಧಿಸುವಂತಿಲ್ಲ. ಆದರೆ ನಿಮಗೆ ಕಳ್ಳತನ ಇಂಥ ಪ್ರಕರಣಗಳು 3 ವರ್ಷದಿಂದ ಒಳಗಿನ ಇದೆ, ಆದರೆ ಅದರಲ್ಲಿ ಪೊಲೀಸರು ಬಂಧನಕ್ಕೆ ಒಳಪಡಿಸಬಹುದು ಅಂತಲೂ ಇದೆ. ಅದರಿಂದಾಗಿ ಇಂತಹ ಪ್ರಕರಣಗಳಲ್ಲಿ ಇದನ್ನು ಯಾಕೆ NIಗೆ ಕೊಡಬೇಕು ಅಂತ ಕೇಳುವುದು ಅಂತ ಹೇಳಿದರೆ, ಇದರ ವಿಸ್ತೃತ ತನಿಖೆ ಬೇಕು ಅಂತ ಒತ್ತಾಯ ಇರುವುದು. ಆದ್ದರಿಂದ ಇದನ್ನು NIಗೆ ಕೊಡ್ಬೇಕಂತ ಹೇಳುದು. ಈಗ ನಿನ್ನೆ ಪ್ರತಿಭಟನೆ ಆಯ್ತಲ್ಲ ಮೊನ್ನೆ, ಅದು NIA ತನಿಖೆಗೆ ಹೋಗ್ಬೋದಾ ಅಥವಾ ಏನು ಅಂತ ಹೇಳಿ ನೋಡಿ. ಈಗಾಗಲೇ ಸುಹಾಸ್ ಶೆಟ್ಟಿಯ ಹೆತ್ತವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಮಾನ್ಯ ರಾಜ್ಯಪಾಲರನ್ನು ರಾಜಭವನದಲ್ಲಿ ಭೇಟಿಯಾಗಿ ಈ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಅವರು ಇದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ರಾಜ್ಯಪಾಲರು ಆ ರೀತಿಯಾಗಿ ಕೊಟ್ಟರೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತದ ಎನ್ನುವುದನ್ನು ನೋಡಬೇಕು. ಆದರೆ ಈ ಪ್ರಕರಣದವನ್ನ ವಿಸ್ತೃತ ತನಿಖೆ ಅಗತ್ಯ ಇದೆ. ಆದ್ದರಿಂದ ಈ ಪ್ರಕರಣವನ್ನ ಬೇರೊಂದು ಏಜೆನ್ಸಿಗೆ, ಅಂದರೆ COD ಇರ್ಬೋದು, CBI ಇರ್ಬೋದು, ಇಲ್ಲಾಂದ್ರೆ NIA ಇರ್ಬೋದು, ಅದಕ್ಕೆ ವಹಿಸಬೇಕು ಅಂತ ಹೇಳಿ ಯಾರು ಮಂಗಳೂರು ನಗರ ಪೊಲೀಸ್ ಆಯುಕ್ತರಿದ್ದಾರೆ, ಅನುಪಮ್ ಅಗರ್ವಾಲ್,
ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಒಪ್ಪಿಸಿದರೆ ಸರ್ಕಾರ ಆ ಬಗ್ಗೆ ಹ್ಮ್ ಕ್ರಮ ಕೈಗೊಳ್ಳಬಹುದು. ಯಾವುದೇ ಪೊಲೀಸ್ ಅಧಿಕಾರಿಗಳು ಅವರ ಸಾಮರ್ಥ್ಯದ ಮೇಲೆ ಅಪನಂಬಿಕೆಯನ್ನು ಹೊಂದಿರುವುದಿಲ್ಲ. ಹೌದು. ಆದ್ದರಿಂದ ಅವರು ಅಂತ ವರದಿಯನ್ನು ಒಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರದ ಮೇಲೆ ಜನಪ್ರತಿನಿಧಿಗಳು ಒತ್ತಡ ತಂದ್ರೆ ಸರ್ಕಾರ ಆ ಬಗ್ಗೆ ಆದೇಶ ಮಾಡಬಹುದು. ಒಂದು ವೇಳೆ ಸರ್ಕಾರ ಅಂತ ಆದೇಶ ಮಾಡುವಂತ ಕಾರ್ಯ ಸಾಧು ಅಲ್ಲ. ಈ ಹಿಂದೆ ಪ್ರವೀಣ್ ನೆಟ್ಟಾರು ಪ್ರಕರಣವನ್ನ NIA ತನಿಖೆಗೆ ಕೊಡಲಾಗಿದೆ. ಆ ತನಿಖೆಯಲ್ಲಿ ಸುಮಾರು 27 ಮಂದಿ ಆರೋಪಿಗಳು ಒಳಗೊಂಡಿದ್ದು ಗೊತ್ತಾಯಿತು. ಯಾಕಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ, ಯಾಕಂದ್ರೆ ಅದೊಂದು ಸಂಘಟಿತ ಅಪರಾಧ ಅಂತ ಹೇಳಿ ಅದರಿಂದ ಗೊತ್ತಾಯ್ತು. ಇಲ್ಲದ್ರೆ ಅದು ಕೇವಲ 3 ಮಂದಿಯಲ್ಲಿ ಮುಗಿತಾ ಇತ್ತು. ಕೇವಲ 3 ಮಂದಿ ಆರೋಪಿಗಳಲ್ಲಿ ಆ ಪ್ರಕರಣದ ತನಿಖೆಯು ಸ್ಥಳೀಯ ಪೊಲೀಸ್ ಮಟ್ಟದಲ್ಲಿ ಮುಗಿತಿತ್ತು. NIA ತನಿಖೆ ಆದ್ರಿಂದ ಅದು ವಿಸ್ತೃತವಾಗಿ ತನಿಖೆ ಮಾಡ್ತಾ ಹೋಗ್ತದೆ. ಈ NIA ತನಿಖೆ ಯಶಸ್ವಿ ಆಗ್ಬಹುದಾ ಅಂತ ಹೇಳಿ ಅದು ಏನು ಅಂತಿಲ್ಲ. ಅಲ್ಲ, NIA ತನಿಖೆ ಅಂತ ಹೇಳಿದ್ರೆ ಅವರಿಗೆ ಇನ್ವೆಸ್ಟಿಗೇಷನ್ಗೆ ವಿಸ್ತಾರವಾದ ಸಮಯಾವಕಾಶ ಇದೆ. ಪೊಲೀಸರಿಗೆ ಆ ಸಮಯಾವಕಾಶ ಕಡಿಮೆ. ನಿಮಗೆ ಪೊಲೀಸರು BNS ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ FIR ದಾಖಲಿಸಿಕೊಳ್ತಾರೆ. ಭಾರತೀಯ ನ್ಯಾಯ ಶಾಸ್ತ್ರ ಸಂಹಿತೆ ಅಡಿಯಲ್ಲಿ ತನಿಖೆ ಮಾಡ್ತಾರೆ. ಆರೋಪಿಗಳನ್ನು ಬಂಧಿಸಿದರೆ ಅವರು 90 ದಿನಗಳ ಒಳಗೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕು. 90 ದಿನಗಳ ಒಳಗೆ. ಆ ಸಂದರ್ಭದಲ್ಲಿ ಅವರು ಆ ಕೃತ್ಯಕ್ಕೆ ಸಂಬಂಧಿಸಿದ ಎಲ್ಲ ಸಾಕ್ಷಿ ಮತ್ತು ಸಾಕ್ಷ್ಯ, ವಿಟ್ನೆಸ್ ಅಂಡ್ ಎವಿಡೆನ್ಸ್ ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ನ್ಯಾಯಾಲಯಕ್ಕೆ ಕಟ್ಟಬೇಕು. ತದನಂತರ ಆದರೆ ಇದೇ ಪ್ರಕರಣವನ್ನ NIAಗೆ ಕೊಟ್ಟರೆ ಅವರು UAPA ಕಾಯ್ದೆ ಅಡಿಯಲ್ಲಿ FIR ದಾಖಲಿಸಿಕೊಂಡು ತನಿಖೆ ಮಾಡ್ತಾರೆ. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಭುಜಂಕುಲಾಲ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಮೊನ್ನೆ ನಡೆದಂತಹ ಪ್ರಕರಣದಲ್ಲಿ FIR ದಾಖಲಾಗಿದೆ. ಇದರ ಬಗ್ಗೆ ಏನ್ ಹೇಳ್ತೀರಿ ಸರ್? ನೋಡಿ, ಈಗ ಯಾರು ಆ ಕಾರ್ಯಕ್ರಮ ನಾವು ಮಾಡಿದ್ದೇವೆ, ನಮಗೆ ಮೇಲೆ ಕೂಡ ಅವರು ಕೇಸು ದಾಖಲು ಮಾಡ್ತಾರೆ. ಯಾವುದಕ್ಕೆ ಕೇಸು ದಾಖಲಾಗ್ತದೆ? ಶ್ರೀಕಾಂತ್ ಶೆಟ್ಟಿ ಆಚರಣದ ಮೇಲೆ ಮತ್ತೆ ಯಾರು ಇದನ್ನು ಆಯೋಜಕರು ಮಾಡಿದ್ದಾರೆ ಅವರ ಮೇಲೆ ದಾಖಲೆ ಮಾಡುವಂತ ತೀರ್ಮಾನವನ್ನು ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ರೋಡ್ ಅನ್ನು ಬಂದ್ ಮಾಡಲಿಲ್ಲ. ನಾವು ಈಗ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ರೋಡ್ ಬಂದ್ ಮಾಡಿದಂತೆ. ಯಾವುದೇ ಕಾರಣಕ್ಕೂ ನಾವು ರೋಡ್ ಬಂದಿಲ್ಲ. ಪೊಲೀಸ್ನವರೇ ರೋಡ್ ಬಂದ್ ಮಾಡಿದ್ದಾರೆ. ಹಾಗಾಗಿ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿಯನ್ನು ತೊಂದರೆ ಮಾಡಲಿಲ್ಲ. ಕಾರ್ಯಕ್ರಮ ಆದದ್ದು ಬಜೆಟ್ ಬೇಕು ನಮಗೆ ಪಟ್ಟಣ ಪಂಚಾಯತ್ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಮಾಡಿದ್ದು ನಾವು ಶಾರದಾ ಶಕ್ತಿ ಮಂಟಪದ ಮುಂದುಗಡೆ ನಾವು ಮಾಡಿದ್ವು. ಮತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ರಸ್ತೆ ತಡೆ ಆಗ್ಲಿಲ್ಲ. ಆದ್ರೆ ಯಾರಿಗೆ ಒಂದು ಜನರಿಗೆ ತೊಂದರೆ ಕೂಡ ಆಗ್ಲಿಲ್ಲ. ಬಂದ್ ಮಾಡಿದ್ದು ಪೊಲೀಸ್ ಇಲಾಖೆಗೆ ಬಂದ್ ಮಾಡಿದ್ದು. ನಮ್ದು ಉದ್ದೇಶ ಇದ್ದದ್ದು ಈ ಪ್ರತಿಭಟನೆಯನ್ನು NIAಗೆ ಕೊಡಬೇಕು. ಒಬ್ಬ ಅಮಾಯಕರನ್ನು ಹತ್ಯೆ ಮಾಡಿದ್ದಾರೆ, ಅವರ ಮನೆಯವರಿಗೆ ಯಾರು ಹತ್ಯೆ ಮಾಡಿದ ವ್ಯಕ್ತಿಗಳಿದ್ದಾರೆ ಅವರನ್ನು ಬಂಧನ ಮಾಡಬೇಕಂತ ಒಂದು ಹೋರಾಟ ಮಾಡಿದೆ. ಅಷ್ಟು ಯಾವುದೇ ರೀತಿಯ ಗೊಂದಲ ಕೂಡ ಆಗಲಿಲ್ಲ. ತಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಅನುಮತಿ ಪಡೆದಿದ್ದೀರಾ ಸರ್? ನೋಡಿ, ನಾವು ಪೊಲೀಸ್ ಇಲಾಖೆಯನ್ನು ಅನುಮತಿಯನ್ನು ನಮ್ದು ರೈಟಿಂಗ್ ಮುಖಾಂತರ ಕೊಟ್ಟಿದ್ದೇವೆ. ಪೊಲೀಸ್ ಇಲಾಖೆಯವರು ನಮಗೆ ಒಂದು ಲೆಟರ್ ಕೊಟ್ಟಿದ್ದರು. ಈಗ ಈ ತರ ಕಾರ್ಯಕ್ರಮ ಮಾಡ್ಬೇಕಂತ ಒಂದು ಪೊಲೀಸ್ ಇಲಾಖೆಯನ್ನು ಲೆಟರ್ ಕೊಟ್ಟಿದ್ದರು. ಅಲ್ಲಿ ಸೀಸ್ ಕ್ಯಾಮೆರಾ ಮಾಡಿಸ್ಬೇಕು, ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು, ಲೆಟರ್ ಕೊಟ್ಟಿದ್ದಾರೆ. ಯಾವ ರೀತಿ ಪೊಲೀಸ್ ಇಲಾಖೆ ಹೇಳಿದೆ ಅದೇ ರೀತಿ ನಾವು ಅಲ್ಲಿ ಯಾವ್ದು ಪ್ರತಿಭಟನೆ ಮಾಡಬೇಕು ಅದೇ ರೀತಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಪೊಲೀಸ್ ಇಲಾಖೆ ನಮಗೆ ಒಂದು ಲೆಟರ್ ಅನ್ನು ಕೊಟ್ಟಿದ್ದಾರೆ. ಲೆಟರ್ ಅನ್ನು ವಾಪಸ್ ಕೊಟ್ಟಿದ್ದಾರೆ ಅವರು. ಲೆಟರ್ ಅನ್ನು ವಾಪಸ್ ತಗೊಂಡಿದ್ದಾರಾ? ಲೆಟರ್ ಅನ್ನು ವಾಪಸ್ ತಗೊಂಡಿದ್ದಾರೆ ಅವರು. ಈಗ ತಮ್ಮ ಮುಂದಿನ ನಡೆ ಏನು ಸರ್? ನಮ್ದು ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ನಮ್ದು ಬೇಡಿಕೆ ಇರುವುದು ಒಂದೇ, ಇದನ್ನು NIAಗೆ ಕೊಡ್ಬೇಕಂತ. ಎಷ್ಟು ಮಂದಿ ಇದ್ದಾರೆ ಆ CC ಕ್ಯಾಮೆರಾ ಫುಟೇಜ್ ಅಲ್ಲಿ ನೀವು ನೋಡಿ, ಅಲ್ಲಿ 20-30 ಜನ ಓಡಾಡ್ತಿರ್ತಾರೆ.
20-30 ಜನ ಓಡಾಡ್ತಿರುವಾಗ ಅಲ್ಲಿ ಬಂಧನ ಆದಕ್ಕಾಗಿ 12 ಬಂಧನ ಅಲ್ಲ. ಇನ್ನು ಬಾಕಿಯವರನ್ನು ಯಾಕೆ ಬಂಧನ ಮಾಡ್ಲಿಲ್ಲ? ನಮ್ದು ಹೋರಾಟ ಇರೋದು ಎಷ್ಟು ಮಂದಿ ಆರೋಪಿಗಳಿದ್ದಾರೆ ಅಷ್ಟು ಮಂದಿ ಬಂಧನ ಆಗ್ಬೇಕು. ಇದರ ಮೇಲೆ ನಮಗೆ ಹೆಣ್ಣರಿಗೆ ಕೊಡಬೇಕು ಹೋರಾಟ. ಮುಂದಿನ ದಿವಸಗಳು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಿದ್ದೇವೆ, ಹೋರಾಟ ಮಾಡ್ತೇವೆ. ಹೆಸರು ಕೊಡ್ಬೇಕಂತ ಒಂದು ಹಿಂದೂಗಳ ಕೊಡ್ಬೇಕಾ? ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ ಓಕೆ. ನೋಡಿ, ಯಾವುದೇ ಒಂದು ಪ್ರತಿಭಟನೆ ಮಾಡೋದಿದ್ರೆ, ಯಾವುದೇ ಒಂದು ಸಮಾರಂಭ ಮಾಡೋದಿದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡೋದಿದ್ರೆ ಎಲ್ಲಿ ಮಾಡ್ತೀರಾ ಅಲ್ಲಿನ ಸ್ಥಳೀಯ ಸಂಸ್ಥೆಗಳಿಂದ ಪರ್ಮಿಷನ್ ತಗೊಳ್ಬೇಕು. ಇದು ಸರ್ಕಾರಿ ಜಾಗ ಆದ್ರೆ. ಖಾಸಗಿ ಜಾಗ ಅಂತ ಆದ್ರೆ ಯಾರು ಆ ಜಾಗದ ಓನರ್ ಅವರಿಂದ ಒಂದು ಅನುಮತಿ ಪತ್ರ ಬೇಕು. ಇದು ಶಾರದಾ ಮಂಟಪದಲ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಒಂದು ಸಾರ್ವಜನಿಕ ವೇದಿಕೆ. ಆದ್ರಿಂದ ಇವರು ಪಟ್ಟಣ ಪಂಚಾಯತ್ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿ ಕೊಟ್ಟಿದ್ದಾರೆ, ಮೈಕ್ ಪರ್ಮಿಷನ್ ಕೇಳಿದ್ದಾರೆ, ಧ್ವನಿವರ್ಧಕ ಪರ್ಮಿಷನ್ ಅವರು ಕೊಡುವುದು. ಅದಕ್ಕೆ ಚಲನ ಕಟ್ಟಿದ್ದಾರೆ, ಧ್ವನಿವರ್ಧಕ ಪರ್ಮಿಷನ್ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಪೊಲೀಸರು ಒಂದು ಲೆಟರ್ ಕೊಡ್ತಾರೆ ಇವರಿಗೆ, ಈ ರೀತಿಯಾಗಿ ನೀವು ಕಾರ್ಯಕ್ರಮವನ್ನು ಸಂಘಟಿಸಬೇಕು ಅಂತೇಳಿ. ಸಾರ್ವಜನಿಕವಾಗಿ ಯಾರಿಗೂ ತೊಂದರೆ ಆಗಬಾರದು. ನಿಮ್ಮ ಅಂದಾಜು ಪ್ರಕಾರ ಎಷ್ಟು ಜನ ಸೇರಬಹುದು ಎನ್ನುವುದನ್ನು ಕೇಳ್ತಾರೆ. ನಿಬಂಧನೆಗಳನ್ನು ಅಲ್ಲ, ಎಷ್ಟು ಜನ ಸೇರ್ಬೋದು ಅಂತ ಇವರು ಹೇಳ್ತಾರೆ. ನಮ್ಮ ಅಂದಾಜು ಪ್ರಕಾರ ಒಂದು 10,000 ಜನ ಸೇರ್ತಾರೆ ಅಂತ. ಅವರಿಗಾಗ ಅಂದಾಜಾಗತ್ತೆ 10,000 ಜನ ಸೇರಿದರೆ ಆ ಪ್ರದೇಶದಲ್ಲಿ ಅಷ್ಟು ಮಂದಿಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಉಂಟಾ, ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಉಂಟಾ ಅಂತ ಆಲೋಚನೆ ಮಾಡ್ತಾರೆ. ಮಾಡೋದಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳ್ತಾರೆ, ಸರಿ ನೀವು ಎಲ್ಲಿ ಬೇಕಾದ್ರೆ ಜನ ಸೇರಿಸಿ, ಆದರೆ ಸಾರ್ವಜನಿಕ ಉದ್ದೇಶದ ರಸ್ತೆಗಳನ್ನು ಬಂದ್ ಮಾಡಬೇಡಿ ಅಂತ ಹೇಳ್ತಾರೆ. ಅದರಿಂದಾಗಿ ಅದೊಂದು ಇದೆ. ಎಲ್ಲೂ ನೀವು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಬೇಕು. ಮತ್ತು ಯಾವುದೇ ರೀತಿಯಲ್ಲಿ ಯಾವುದೇ ಧರ್ಮವನ್ನು, ಯಾವುದೇ ಕೋಮನ್ನು, ಯಾವುದೇ ವ್ಯವಸ್ಥೆಯನ್ನು ನೀವು ಈಗೆಳೆಬಾರದು. ಈಗೆಲ್ಲ ಕೆಲವು ಕಂಡೀಷನ್ಸ್ ಇರ್ತಾರೆ. ಆ ಕಂಡೀಷನ್ ಪ್ರಕಾರ ಒಂದು ಲೆಟರ್ ಕೊಟ್ಟಿರ್ತಾರೆ. ಎಲ್ಲ ನಿಬಂಧನೆಗೆ ನೀವು ಒಪ್ಪಿರಬೇಕು ಅಂತೇಳಿ ಅವರು ಒಪ್ಪಿಗೆ ಕೇಳ್ತಾರೆ. ಅದಕ್ಕೆ ಇವರು ಸಿಗ್ನೇಚರ್ ಹಾಕಿ ಅವರಿಗೆ ಕೊಟ್ಟಿರ್ತಾರೆ. ಒಮ್ಮೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನಂತರ ಅವರು ಅನುಮತಿ ಪತ್ರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ, ಅದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ, ಹಿಂಪಡೆದ್ರು ಅಂತ ಹೇಳ್ತಾರೆ. ಅವರು ಅದು ಏನು ಮಾಡಿದ್ದಾರೆ, ಇವರಿಗೆ ಒಂದು ಲೆಟರ್ ಕೊಟ್ಟಿದ್ರಲ್ಲ, ಅದರ ಒಂದು ಲೆಟರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತದೆ, ಒಂದು ಕಾಪಿ, ಇವರಿಗೆ ಒಂದು ಕಾಪಿ ಕೊಟ್ಟಿರ್ತಾರೆ. ಅದನ್ನೇ ಇವರಿಂದ ವಾಪಸ್ ತಗೊಂಡಿರೋದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಅವರು ನಿಲ್ಲಿಸಿದರೆ ಇವರು ನ್ಯಾಯಾಲಯಕ್ಕೆ ಹೋಗುವಂತ ಸಾಧ್ಯತೆಗಳಿರ್ತದೆ. ನೀವು ಅನುಮತಿ ಕೊಟ್ಟ ಮೇಲೆ ನೀವು ಅದನ್ನು ಹಿಂಪಡೆದ್ರೆ ನಿಮ್ಗೆ ನ್ಯಾಯಾಲಯಕ್ಕೆ ಹೋಗುವ ಅವಕಾಶಗಳಿರ್ತದೆ. ಅದಕ್ಕೆ ಹೋಗಬಾರ್ದು. ಹೋಗ್ಬೇಕಾದ್ರೆ ನಿಮ್ಮದು ಅನುಮತಿ ಇಲ್ಲ ಅಂತ ನೀವು ಕೇಳಲೂ ಇಲ್ಲ, ನಾವು ಕೊಡ್ಲೂ ಇಲ್ಲ ಅಂತೇಳಿ, ನೀವು ಕೇಳಲೂ ಇಲ್ಲ, ನಾವು ಕೊಡ್ಲೂ ಇಲ್ಲ ಅಂತ ಹೇಳಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಅವರು ಆ ರೀತಿಯಾಗಿ ಮಾಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಆ ಸಭೆಯನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಸಭೆಯನ್ನು ನಿಲ್ಲಿಸುವಂತ ಉದ್ದೇಶ ಇತ್ತು, ಹುನ್ನಾರ ಇತ್ತು, ಒತ್ತಡಗಳಿತ್ತು. ಅದರಿಂದ ಅವರು ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಅಂತೂ ಇಂತೂ ಸಭೆ ಆಗಿದೆ. ಯಾಕಂತ ಹೇಳಿದ್ರೆ ವ್ಯವಸ್ಥಿತ ರೀತಿಯಲ್ಲಿ ಆಯೋಜನೆ ಮಾಡಿದಂತ ಸಭೆಗಳನ್ನು ನಿಲ್ಲಿಸುವುದು ಅಷ್ಟು ಸುಲಭ ಅಲ್ಲ. ಮಂಗಳೂರು ನಗರದಲ್ಲಿ ಈ ಹಿಂದೆ 100 ಸಭೆ, ಮೆರವಣಿಗೆಗಳು, ಲಕ್ಷಾಂತರ ಮಂದಿ ಸೇರಿದಂತ ಸಭೆಗಳು ಆಗಿದೆ. ದೇಶದ ವಿವಿಧ ಸಂಘಟನೆಗಳ ಪ್ರಮುಖರು, ಪಕ್ಷಗಳ ಪ್ರಮುಖರು ಎಲ್ಲರೂ ಬಂದು ಇಲ್ಲಿ ಸಭೆ ಸಮಾರಂಭ ಮಾಡಿದ್ದಾರೆ. ಆದರೆ ಅಂತಹ ಸಭೆಗಳನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ನಿಮಗೆ ಒಂದು 50 ಮಂದಿ ಸೇರುವಂತ ಸಭೆಯನ್ನು ಪೊಲೀಸರು ನಿಲ್ಲಿಸ್ತಾರೆ. 50 ಮಂದಿ ಸೇರುವಂತ ಸಭೆಯನ್ನು ಪೊಲೀಸರು ನಿಲ್ಲಿಸ್ತಾರೆ. ಆದರೆ ಅದೇ 5,000 ಮಂದಿ ಸೇರಿದ ಸಭೆಯನ್ನು ನಿಲ್ಲಿಸಲಿಕ್ಕೆ ಪೊಲೀಸರಿಂದ ಸಾಧ್ಯ ಆಗುವುದಿಲ್ಲ, ಯಾವತ್ತೂ ಆಗೋದಿಲ್ಲ. ನಿಮಗೆ ಆ ಸಂದರ್ಭದಲ್ಲಿ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ ಹೊರತು ಪೊಲೀಸರಿಗೆ ಹೆದರಿ ಓಡುವಂತ ಜನಗಳು ಇರುವುದಿಲ್ಲ. ಯಾಕಂತ ಒಂದು ಸಂಘಟನೆಯ ರೂಪದಲ್ಲಿ ಆಗಿರುವಂತಹ ಒಂದು ಸಭೆ. ಆದ್ದರಿಂದ ಅದನ್ನು ಅಷ್ಟು ಸುಲಭದಲ್ಲಿ ನಿಯಂತ್ರಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಕೊನೆ ಅಸ್ತ್ರವಾಗಿ
ಪೊಲೀಸರು ಒಂದು ಕೇಸು ದಾಖಲು ಮಾಡಿಕೊಂಡು ಬಿಟ್ಟಿದ್ದಾರೆ. ಎಲ್ಲ ಸಭೆ ಸುಸೂತ್ರವಾಗಿ ನಡೆದ ನಂತರ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಲಿಲ್ಲ. ಒಂದು ವೇಳೆ ಏನಾದರೂ ಒಂದು ಅಹಿತಕರ ಘಟನೆ ಆಗಿದ್ದರೆ ಎಷ್ಟೋ ಮಂದಿಯ ಮೇಲೆ ಬೇರೊಂದು ಕ್ರಿಮಿನಲ್ ಪ್ರಕರಣ ದಾಖಲಾಗ್ತಿತ್ತು. ಈಗ ಕೇವಲ ಸಿವಿಲ್ ಸ್ವರೂಪದ ಕ್ರಿಮಿನಲ್ ಪ್ರಕರಣ ದಾಖಲಾಗಿರುವುದು. ಇದರಲ್ಲಿ ಬಂಧನದ ಅವಶ್ಯಕತೆ ಇಲ್ಲದಂತಹ ಪ್ರಕರಣ ಇದು. ಇಷ್ಟು ಮಂದಿ ಅವ್ರೇನು FIR ಅಲ್ಲಿ ಹೆಸರೇ ತೋರಿಸಲಿಲ್ಲ, ಆದ್ರೆ ಆರ್ಗನೈಸರ್ಸ್ ಮತ್ತು ಆಪರೇಟರ್ಸ್ ಅಂತ ತೋರಿಸಿದ್ದಾರೆ. ಆದ್ರೆ ಯಾರನ್ನು ಬಂಧಿಸುವಂತ ಅಗತ್ಯ ಇಲ್ಲ, ಯಾಕಂದ್ರೆ ಮೆಟೀರಿಯಲ್ ಎವಿಡೆನ್ಸ್ ಈ FIR ಅಲ್ಲಿ ಕಲೆಕ್ಟ್ ಮಾಡುವಂತದ್ದಿಲ್ಲ. ಅದರಿಂದ ವ್ಯಕ್ತಿಗಳ ಬಂಧನ ಅಗತ್ಯ ಇಲ್ಲ. ಆದ್ರೆ ಅವರ ಮೇಲೆ ಒಂದು ಕೇಸ್ ಇರ್ತದೆ. ಇದನ್ನು ಇವರು ಯಾವ ಸಂದರ್ಭದಲ್ಲಿ ಬೇಕಾದರೂ ಇದಕ್ಕೆ ಚಾರ್ಜ್ ಶೀಟು ಹಾಕಬಹುದು, ಇದನ್ನು ಬಿ ರಿಪೋರ್ಟ್ ಹಾಕಿ ಕ್ಲೋಸು ಮಾಡ್ಬೋದು. ಅದು ಪೊಲೀಸರ ಕೈಯಲ್ಲಿದೆ. ಯಾಕಂತ ಹೇಳಿದ್ರೆ ಯಾವುದೇ ಪ್ರಕರಣವನ್ನ ನಿಮ್ಗೆ FIR ಆಗುವಾಗ ಮಾತ್ರ ನಿಮಗೆ ಗೊತ್ತಾಗುವುದು FIR ಆಯ್ತು ಅಂತೇಳಿ. ಅದರ ನಂತರ ತನಿಖೆ ಏನಾಯ್ತು, ತನಿಖೆಯ ಫಲಶ್ರುತಿ ಏನು ಯಾರಿಗೂ ಗೊತ್ತಾಗುವುದಿಲ್ಲ. ಯಾರು ಅದನ್ನು ಗಮನಿಸುವುದು ಇಲ್ಲ. ಪೊಲೀಸರು ಚಾರ್ಜ್ ಶೀಟ್ ಹಾಕಿ ನ್ಯಾಯಾಲಯದಿಂದ ಸಮನ್ಸ್ ಬರುವಾಗಲೇ ಗೊತ್ತಾಗೋದು ನಿಮ್ಗೆ, ಓ ನನ್ನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ಹೇಳಿ. ಒಂದು ವೇಳೆ ಸಮನ್ಸ್ ಬಂದು ಸಮನ್ಸನ್ನು ಸರ್ವ್ ಮಾಡದಿದ್ರೆ ವಾರಂಟ್ ಬರುವಾಗಲೇ ಗೊತ್ತಾಗೋದು ನಮ್ಮ ಮೇಲೆ ವಾರಂಟ್ ಆಗಿದೆ ಅಂತ. ಬಹುತೇಕ ಜನಪ್ರತಿನಿಧಿಗಳ ಮೇಲೆ ಈ ರೀತಿಯ ಕೇಸುಗಳಾಗಿ ವಾರಂಟ್ಗಳಾದ ಮೇಲೆ ಗೊತ್ತಾದದ್ದಿದೆ ಎಷ್ಟೋ ವರ್ಷಗಳ ನಂತರ. ಆ ಯಾವ ಪ್ರತಿಭಟನೆ ಅಂತ ಹೇಳಿ ಮತ್ತೆ ಆ ಕೇಸು ಫೈಲ್ ತೆಗೆದು ಅದನ್ನು ಹುಡುಕಿ ಅದನ್ನು ಡಿಫೆಂಡ್ ಮಾಡಬೇಕು. ಇಂಥ ಘಟನೆಗಳಾದದ್ದು ಇದೆ. ಈಗಂತ ಹೇಳಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೋಮು ಹಿಂಸೆ ನಿಗ್ರಹ ಕಾರ್ಯಪಡೆ ರಚನೆ ಯಾಕೆ ಆಗಿಲ್ಲ ಅಂತ ನೋಡಿ, ಪ್ರತಿ ಸಾರಿಯೂ ಒಂದು ಘಟನೆ ಆದ ಕೂಡಲೇ ರಾಜ್ಯ ಸರ್ಕಾರದ ಒಂದು ಸಿದ್ಧ ಉತ್ತರ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕೋಮು ಗಲಭೆಗಳ ಒಂದು ಪ್ರಯೋಗಶಾಲೆ, ಇದು ಹಿಂದುತ್ವದ ಪ್ರಯೋಗಶಾಲೆ. ಇಲ್ಲಿ ಕೋಮು ಹಿಂಸೆಯನ್ನು ಕ್ರಿಯೇಟ್ ಮಾಡ್ತಾರೆ. ಆದ್ದರಿಂದ ಅದನ್ನು ನಿಯಂತ್ರಿಸಲು ನಾವೊಂದು ಕಾರ್ಯಪಡೆಯನ್ನು ರಚಿಸುತ್ತೇವೆ ಅಂತ ಹೇಳಿ 2013ರಲ್ಲಿ ಇಂದ 2018ರವರೆಗೆ ಅಸ್ತಿತ್ವದಲ್ಲಿದ್ದಂತ ಸಿದ್ದರಾಮಯ್ಯನವರ ಸರ್ಕಾರ ಒಟ್ಟು 10 ಬಾರಿ ಹೇಳಿರ್ಬೋದು ಕೋಮು ನಿಗ್ರಹ ಪಡೆಯನ್ನು ರಚಿಸ್ತೇವೆ ಅಂತ ಹೇಳಿ. ರಚಿಸಲಿಲ್ಲ. 2023ರಿಂದ ಪುನಃ ಅಸ್ತಿತ್ವಕ್ಕೆ ಬಂದಿರುವಂತಹ ಅದೇ ಸರ್ಕಾರ ಒಂದು 4-5 ಬಾರಿ ಹೇಳಿದೆ. ಕಳೆದ ಬಾರಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಬಂದಾಗಲೂ ಹೇಳಿದ್ರು ನಾವು ಕೋಮು ನಿಗ್ರಹ ಪಡೆಯನ್ನು ರಚಿಸ್ತೇವೆ ಅಂತ ಹೇಳಿ. ಈ ಹಿಂದೆ ಸರ್ಕಾರ ರಚಿಸಿದಂತಹ ಪಡೆಗಳು ಇಲ್ಲಿ ಕಾರ್ಯ ನಿರ್ವಹಿಸಿಲ್ಲ. ಆದರೆ ಹಿರಿಯ ಅಧಿಕಾರಿಗಳು ರಚಿಸಿದಂತಹ ಪಡೆಗಳು ಪರಿಣಾಮಕಾರಿಯಾಗಿ ಇಲ್ಲಿ ಕಾರ್ಯ ನಿರ್ವಹಿಸಿದೆ. ಈಗಲೂ ಅವಕಾಶ ಇದೆ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಟ್ಟಿಗೆ ಸೇರಿಸಿಕೊಂಡು ಕೋಮು ಸಂಘರ್ಷ ನಿಗ್ರಹ ಪಡೆಯನ್ನು ಒಬ್ರು IGP ಮಟ್ಟದ ಅಧಿಕಾರಿಯ ಅಧೀನದಲ್ಲಿ, ಇಲ್ಲದ್ರೆ DIG ಮಟ್ಟದ ಅಧಿಕಾರಿಯ ಅಧೀನದಲ್ಲಿ ರಚಿಸಿದರೆ ಈ ಕೋಮು ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಮಾಡೋದಾದ್ರೆ ಆ ಮಟ್ಟದಲ್ಲಿ ಮಾಡಬೇಕು. ಅದಕ್ಕೊಂದು ಸಾಂವಿಧಾನಿಕವಾದ ಮಾನ್ಯತೆ ಇರಬೇಕು. ಅವರಿಗೊಂದು FIR ಮಾಡುವಂತ ಅವಕಾಶ ಇರಬೇಕು. ಪೊಲೀಸ್ ಸ್ಟೇಷನ್ ಪವರ್ ಪಡೆಗೆ ಇದ್ದರೆ ಮಾತ್ರ ಅದು ಯಶಸ್ವಿ ಆಗ್ತದೆ ಹೊರತು ಇಲ್ಲ ಇದ್ರೆ ಅದು ಮತ್ತೊಂದು ವಸೂಲಿಗೆ ಹಂಗಾಗತ್ತೆ. ಮತ್ತೊಂದು ವಸೂಲಿ. ಅವರು ಕೋಮು ಏನು ಅದನ್ನು ಹುಡ್ಕೊಂಡು ಹೋಗೋದಿಲ್ಲ. ಅವರು ಎಲ್ಲೆಲ್ಲಿ ಅಕ್ರಮ ಚಟುವಟಿಕೆಗಳಿವೆ ಅದರ ಬೆನ್ನು ಬಿದ್ದು ವಸೂಲಿ ಮಾಡುವಂತಹ ಒಂದು ಪಡೆ ಆಗುತ್ತೆ. ಎಸ್ ಸರ್. ಎಸ್, ಓಕೆ ಸರ್, ಥ್ಯಾಂಕ್ ಯು. ಇವತ್ತಿನೊಂದು ಈ ಮಾತುಕತೆಗೆ ಜಾಯ್ನ್ ಆದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸುದ್ದಿಗೊಂದು ಗುದ್ದು ವಿಚಾರ. ನಿರಂತರ ಸುದ್ದಿ ಮಾಹಿತಿಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನಡೆ ಮುನ್ನುಡಿಗಾಗಿ. ಅವತ್ತ